ಮಕ್ಕಳ ಮಾಸೋತ್ಸವ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲೆ PA ಎಜುಕೇಷನ್ ಟ್ರಸ್ಟ್ ಇದರ ಸಹಯೋಗದೊಂದಿಗೆ ಕಲಿಕೆಯಲ್ಲಿ ತಂತ್ರಾಂಶ ಎಂಬ ವಿನೂತನವಾದಂಥ ಕಾರ್ಯಕ್ರಮವನ್ನು ಮಕ್ಕಳ ಮಾಸೋತ್ಸವದ ಅಂಗವಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಶಿಕ್ಷಣ ಸಂಪನ್ಮೂಲ ಕೇಂದ್ರ 2002ರಲ್ಲಿ ಪ್ರಾರಂಭವಾಗಿ 2008ರಲ್ಲಿ ನೋಂದಾವಣೆಗೊಂಡಂಥ ಒಂದು ಸಂಸ್ಥೆ. ಸುಮಾರು 20 ವರ್ಷಗಳಿಂದ ಶಿಕ್ಷಣಕ್ಕಾಗಿ ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಅದೇ ರೀತಿ ಯುವ ಸಮುದಾಯಗಳಿಗೆ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಇವತ್ತು ಮಾಸೋತ್ಸವದ ಅಂಗವಾಗಿ ಮಕ್ಕಳಿಗೆ ಕಲಿಕೆಯಲ್ಲಿ ತಂತ್ರಾಂಶ ಈ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದ ನಾವು ಈಗಾಗಲೇ ಪ್ರಾರಂಭ ಮಾಡಲಿಕ್ಕಿದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಮಂಗಳೂರು ಶಿಕ್ಷಣ ಸಂಪನ್ಮೂಲ ಕೇಂದ್ರದ ಅಧ್ಯಕ್ಷಿನಿ ಶ್ರೀಮತಿ ಆಶಾ ಸುವರ್ಣ ಇವರು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಅವರು ವೇದಿಕೆಗೆ ಬರಬೇಕಾ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ ಸೋಮೇಶ್ವರ ಆರೋಗ್ಯ ನಿರೀಕ್ಷಕರಾದಂಥ ಶ್ರೀಮತಿ ಲಿಲ್ಲಿ ನಾಯರ್ ಇವರು ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಸಂಪೂರ್ಣ ವ್ಯವಸ್ಥೆಯ ಬಗ್ಗೆ ಮತ್ತು ಮಕ್ಕಳಿಗೆ ಯಾವ ರೀತಿಯ ಶಿಕ್ಷಣ ಸಿಗ್ಬೋದು ಮತ್ತು ಬಹಳಷ್ಟು ಶಿಕ್ಷಣದಲ್ಲಿ ಈಗಾಗಲೇ ಮಕ್ಕಳ ಇವತ್ತಿನ ಕಾರ್ಯಕ್ರಮ ಇಂಗ್ಲೀಷಲ್ಲಿ ಹೇಳೋದಾದರೆ ಮೈಂಡ್ ಮ್ಯಾಪಿಂಗ್ ಅಂತಕ್ಕಂಥದ್ದು. ಕನ್ನಡದಲ್ಲಿ ಬರುವಾಗ ಅದು ಕಲಿಕೆಯಲ್ಲಿ ವೈಜ್ಞಾನಿಕ ತಂತ್ರಜ್ಞಾನ ಅಂತಕ್ಕಂಥದ್ದು. ನಮ್ಮ ಉದ್ದೇಶ ಏನಾಗಿತ್ತಂದರೆ ಸೈಬರ್ನ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಆಲೋಚನೆ ಇಟ್ಕೊಂಡಿದ್ವಿ. ಆದರೆ ಮಕ್ಕಳಿಗೆ ಎಷ್ಟು ಸೂಕ್ತ ಅಂತಕ್ಕಂಥದ್ದನ್ನು ಆಲೋಚನೆ ಮಾಡಿಬಿಟ್ಟು ಇವತ್ತಿನ ಈ ಒಂದು ಮೈಂಡ್ ಮ್ಯಾಪಿಂಗ್ ಬಗ್ಗೆ ಈ ಒಂದು ಕಾರ್ಯಕ್ರಮವನ್ನು ನಾವಿಲ್ಲಿ ಆಯೋಜಿಸಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ನಮ್ಮ ಸೋಮೇಶ್ವರ ಪುರಸಭೆಯ ಆರೋಗ್ಯ ಅಧಿಕಾರಿ ಶ್ರೀಮತಿ ಲಿಲ್ಲಿ ನಾಯರ್ ಅವರು. ಅವರನ್ನು ನಾನು ಸಂಸ್ಥೆ ಪರವಾಗಿ ಹಾಗೂ ಮಂಗಳೂರು ಶಿಕ್ಷಣ ಸಂಪನ್ಮೂಲ ಕೇಂದ್ರದ ವತಿಯಿಂದ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಆಶಾ ಸುವರ್ಣ ಮಂಗಳೂರು ಶಿಕ್ಷಣ ಸಂಪನ್ಮೂಲ ಕೇಂದ್ರ ಇವರ ಅಧ್ಯಕ್ಷೆ ಆಗಿರ್ತಕ್ಕಂಥ ಶ್ರೀಮತಿ ಆಶಾ ಸುವರ್ಣ ಇವರು ವಹಿಸ್ಕೊಂಡಿದ್ದಾರೆ. ಇವರನ್ನು ಸಹ ನಾನು ಶಾಲೆ ವತಿಯಿಂದ ಹಾಗೂ ಮಂಗಳೂರು ಶಿಕ್ಷಣ ಸಂಪನ್ಮೂಲ ಕೇಂದ್ರದ ವತಿಯಿಂದ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ಪ್ರಸ್ತಾವನೆಯ ನುಡಿಗಳನ್ನು ಆಡಲಿಕ್ಕಿದ್ದಾರೆ ಶ್ರೀಯುತ ರನ್ನಿ ಡಿಸೋಜ ಸರ್ ಅವರು. ಇವರು ಸಾಮಾಜಿಕ ಸೇವೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ನಮ್ಮ ಪಡಿ ಸಂಸ್ಥೆಯ ಅಧ್ಯಕ್ಷರು ಆಗಿರ್ತಕ್ಕಂಥರು. ಇವರನ್ನು ನಾನು ಶಾಲಾ ವತಿಯಿಂದ ಹಾಗೂ ಮಂಗಳೂರು ಶಿಕ್ಷಣ ಸಂಪನ್ಮೂಲ ಕೇಂದ್ರದ ವತಿಯಿಂದ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪಡಿ ಸಂಸ್ಥೆಯ ನಿರ್ದೇಶಕರು. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಸಂಪನ್ಮೂಲ ವ್ಯಕ್ತಿ ಅವರು ಇಂಟರ್ನ್ಯಾಷನಲ್ ರಿಸರ್ಚ್ ಪರ್ಸನ್ ಅಂತಕ್ಕಂಥದ್ದು ನಮಗೆ ಹೇಳಲಿಕ್ಕೆ ನಾನು ಭಾಳ ಹೆಮ್ಮೆ ಪಡ್ತಾ ಇದ್ದೇನೆ. ಅಂಥವರು ನಮ್ಮ ಶಾಲೆಯ ನಮ್ಮ ಮಕ್ಕಳಿಗೆ ಸಿಕ್ಕಿದ್ದು ನಮ್ಮ ಭಾಗ್ಯವೇ ಸರಿ ಅಂತ ಹೇಳ್ತಾ ಶ್ರೀಯುತ ಸರ್ಫರಾಜ್ ಜೆ ಅಸೀಂ ಪ್ರಾಂಶುಪಾಲರು PA ಫಸ್ಟ್ ಗ್ರೇಡ್ ಕಾಲೇಜ್ ಇವರನ್ನು ನಾನು ಪ್ರೀತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಮಂಗಳೂರು ಒಕ್ಕೂಟದ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಮತಿ ನಂದಾ ಪಯಾಸ್ ಅವರನ್ನು ಸಹ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ದೀಕ್ಷಿತ್ ಅಚ್ರಪಾಡಿ ಕೇಂದ್ರ ಸಂಯೋಜಕರು ಚೈಲ್ಡ್ ಲೈನ್ ಮಂಗಳೂರು ಇವರನ್ನು ಸಹ ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ.
ಅದೇ ರೀತಿ ಶ್ರೀಮತಿ ಲಲಿತಾ ಸಂಯೋಜಕರು ಪಡಿ ಸಂಸ್ಥೆ ಮಂಗಳೂರು, ಇವರನ್ನು ಸಹ ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಏನು ಮಂಗಳೂರು ಶಿಕ್ಷಣ ಸಂಪನ್ಮೂಲ ಕೇಂದ್ರ ಅಂತ ಏನು ಹೇಳ್ತೇವೆ, ಈ ಮಂಗಳೂರು ಶಿಕ್ಷಣ ಸಂಪನ್ಮೂಲ ಕೇಂದ್ರ ಅಂತಕ್ಕಂಥದ್ದು ಮಕ್ಕಳ ಶಿಕ್ಷಣ ಬಗ್ಗೆ ಮಕ್ಕಳಿಗೆ ಎಲ್ಲ ರೀತಿಯ ನೆರವು ನೀಡ್ತಕ್ಕಂಥದ್ದು, ಜೊತೆಗೆ ಪೋಷಕರಿಗೂ ಅದೇ ರೀತಿ SDMCಗೂ ಸಹ ಸಾಕಷ್ಟು ತರಬೇತಿಗಳನ್ನು ನೀಡ್ತಾ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಣ ಇಲಾಖೆಯೊಂದಿಗೆ ಕೈ ಜೋಡಿಸಿಕೊಂಡು ಹಲವಾರು ಉತ್ತಮ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದೆ. ಇಂಥ ಶಿಕ್ಷಣ ಸಂಪನ್ಮೂಲ ಕೇಂದ್ರದ ಎಲ್ಲ ಸದಸ್ಯರು, ಇಲ್ಲಿ ಉಪಸ್ಥಿತಕ್ಕಂಥ ಎಲ್ಲ ಸದಸ್ಯರನ್ನು ಸಹ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಫಲಾನುಭವಿಗಳು ಅಂತಕ್ಕಂಥದ್ದು ನಮ್ಮ ಶಾಲಾ ವಿದ್ಯಾರ್ಥಿಗಳು, ವಿಶೇಷವಾಗಿ 10ನೇ ತರಗತಿಯ ಮಕ್ಕಳನ್ನು ನಾವು ಇಲ್ಲಿ ಸೇರಿಸ್ಕೊಂಡಿರೋ ಉದ್ದೇಶ ಏನಂತ ಹೇಳಿದ್ರೆ, ಮುಂದೆ ನೀವು ಕಾಲೇಜು ಹಂತಕ್ಕೆ ಹೋಗುವವರು, SSLC ಪರೀಕ್ಷೆಯನ್ನು ಬರೆಯುವವರು, ಅದು ನಿಮಗೆ ಭಾಳ ಉಪಯುಕ್ತ ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ನಿಮ್ಮನ್ನಲ್ಲಿ ಸೇರಿಸಿಕೊಂಡಿದ್ದೇವೆ. ಆದರೆ ಮಕ್ಕಳಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವನ್ನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಶಿಕ್ಷಕೇತರ ಸಿಬ್ಬಂದಿಗಳು ಸಹ ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಅವರೆಲ್ಲರನ್ನು ಸಹ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕನಸಿದೆ ಕನಸಿದೆ ಮುದ್ದು ಮಕ್ಕಳು ನಮಗೂ ಕನಸಿದೆ, ಕನಸಿದೆ 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 ಮುದ್ದು ಮಕ್ಕಳು ನಮಗೂ ಕನಸಿದೆ. ನೆಟ್ಟು ಬೋಲ್ಟು ಬಿಟ್ಟು ನನಗೆ ಶಾಲೆ ಕಲಿವ ಕನಸಿದೆ, ನೆಟ್ಟು ಬೋಲ್ಟು ಬಿಟ್ಟು ನನಗೆ ಶಾಲೆ ಕಲಿವ ಕನಸಿದೆ. ಗ್ಯಾರೇಜಿನ ಬಣ್ಣ ತೊರೆದು ಸಮವಸ್ತ್ರದ ಕನಸಿದೆ, ಕನಸಿದೆ 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 ಮುದ್ದು ಮಕ್ಕಳು ನಮಗೂ ಕನಸಿದೆ. ಮುಸುರೆ ತೊಳೆವ ಪಾತ್ರೆ ಬಿಟ್ಟು ಆಟ ಆಡೋ ಕನಸಿದೆ, ಮುಸುರೆ ತೊಳೆವ ಪಾತ್ರೆ ಬಿಟ್ಟು ಆಟ ಆಡೋ ಕನಸಿದೆ. ಪುಟ್ಟ ಕೈಗಳಲ್ಲಿ ಗೊಂಬೆ ಆಡಿಸುವ ಕನಸಿದೆ, ಕನಸಿದೆ 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 ಮುದ್ದು ಮಕ್ಕಳು ನಮಗೂ ಕನಸಿದೆ. ಚಿಂದಿಯಾರಿಸೋ ಚೀಲ ತೊರೆದು ಚಿನ್ನಿಂದಾಡೋ ಕನಸಿದೆ, ಚಿಂದಿಯಾರಿಸೋ ಚೀಲ ತೊರೆದು ಚಿನ್ನಿಂದಾಡೋ ಕನಸಿದೆ. ಚಿಕ್ಕ ಸ್ಲೇಟು ಬಳಪ ಹಿಡಿದು ಬರೆದು ನಗುವ ಕನಸಿದೆ, ಕನಸಿದೆ 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 ಮುದ್ದು ಮಕ್ಕಳು ನಮಗೂ ಕನಸಿದೆ. ಜೀತ ಪದ್ಧತಿಗೆ ನನ್ನ ಧಿಕ್ಕರಿಸುವ ಕನಸಿದೆ, ಜೀತ ಪದ್ಧತಿಗೆ ನನ್ನ ಧಿಕ್ಕರಿಸುವ ಕನಸಿದೆ. ಭಯವಿಲ್ಲದ ತಾಣದಲ್ಲಿ ಆಟ ಆಡುವ ಕನಸಿದೆ, ಕನಸಿದೆ 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 ಮುದ್ದು ಮಕ್ಕಳು ನಮಗೂ ಕನಸಿದೆ, ಕನಸಿದೆ 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 ಮುದ್ದು ಮಕ್ಕಳು ನಮಗೂ ಕನಸಿದೆ, ಮುದ್ದು ಮಕ್ಕಳು ನಮಗೂ ಕನಸಿದೆ, ಮುದ್ದು ಮಕ್ಕಳು ನಮಗೂ ಕನಸಿದೆ. ಆಶಯ ಗೀತೆಯನ್ನು ಮಾಡಿದಂಥ ಹುಸೇನ್ ನಾಯ್ಕರವರಿಗೆ ಅಭಿನಂದನೆಗಳು. ಮುಂದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ವಿದ್ಯುಕ್ತವಾಗಿ ಚಾಲನೆ ಕೊಡಲಿಕ್ಕಿದ್ದಾರೆ ಶ್ರೀಮತಿ ಲಿಲ್ಲಿ ನಾಯರ್ ಹಾಗೂ ನಮ್ಮ ಈ ದಿನದ ಎಲ್ಲ ಅತಿಥಿಗಳು ಸೇರಿಕೊಂಡ ಆ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ.
ಮಕ್ಕಳೊಂದಿಗೆ ಕಲಿಕೆಯಲ್ಲಿ ವೈಜ್ಞಾನಿಕ ತಂತ್ರಾಂಶ ಎಂಬ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದರ ಈ ಒಂದು ಉಪಯೋಗವನ್ನು ಎಲ್ಲ ನಮ್ಮ ಮುದ್ದು ಮಕ್ಕಳು ಪ್ರಯೋಗವನ್ನು ಪಡ್ಕೊಳ್ಬೇಕು ಅಂತ ಹೇಳ್ತೇನೆ. ಇದೊಂದು ಉತ್ತಮವಾದೊಂದು ಟಾಪಿಕ್ ಆಗಿರುವುದರಿಂದ ಎಲ್ರಿಗೂ ಇದೊಂದು ಉಪಯೋಗವಾಗ್ಬೋದು. ಇದಕ್ಕಾಗಿ ನಾನು ನಮ್ಮ ಈ ಸಂಸ್ಥೆಯವರಿಗೆ ಎಲ್ರಿಗೂ ಕೃತಜ್ಞತೆಯನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಈ ಒಂದು ಸಹಕಾರ ನಮ್ಮ ಆನಂದಾಶ್ರಮ ಶಾಲೆಯವರು ಪುರಸಭೆಗೆ ಯಾವುದೇ ಒಂದು ಕಾರ್ಯಕ್ರಮವನ್ನು ನಾವು ಕೇಳಿದರೆ ನಮ್ಮ ಸರ್ ಇಲ್ಲ ಅಂತ ಹೇಳಿಲ್ಲ. ಆಗ ಈ ಒಂದು ಕಾರ್ಯಕ್ರಮ ಇಲ್ಲಿ ಆಯೋಜಿಸಿದ್ದು ನನಗೆ ತುಂಬ ಒಂದು ಸಂತೋಷದ ವಿಷಯ. ಅದಕ್ಕಾಗಿ ನಾನು ನನ್ನ ಮಕ್ಕಳಲ್ಲಿ ಇಷ್ಟೇ ಕೇಳ್ಕೊಳ್ಳೋದು, ಈ ಒಂದು ಉಪಯೋಗವನ್ನು ತಾವೆಲ್ಲರೂ ಪಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು. ಹೈನುಗಾರಿಕೆಗೆ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಒಂದು ಘೋಷಣೆಯೊಂದಿಗೆ ಈ ಮಕ್ಕಳ ಹಕ್ಕುಗಳ ಮಾಸೋತ್ಸವ ಆರಂಭ ಮಾಡಿದ್ದು. ಏನಂದರೆ, ಮಕ್ಕಳಿಗೆ ಪೂರಕವಾದ ಸಮಾಜ ನಿರ್ಮಾಣ ಮಾಡಬೇಕು, ಇದಕ್ಕೆ ಯಾರೆಲ್ಲ ತೊಡಗಿಸಿಕೊಳ್ಬೇಕು ಅವರನ್ನೆಲ್ಲ ತೊಡಗಿಸ್ಕೊಳ್ಬೇಕು ಅಂತ ನಾವು ಆಲೋಚನೆ ಮಾಡಿಕೊಂಡು ಶಿಕ್ಷಣ ಸಂಪನ್ಮೂಲ ಕೇಂದ್ರದ ಒಕ್ಕೂಟ ಮತ್ತು ಶಿಕ್ಷಣ ಸಂಪನ್ಮೂಲ ಘಟಕಗಳು ಈ ಒಂದು ಸವಾಲನ್ನು ಇಟ್ಕೊಂಡು ಕಳೆದ 1.5 ತಿಂಗಳಿಂದ ಬಹುಶಃ ಎಲ್ಲ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಲ್ಲಿ, ಅದರಲ್ಲೂ ಕೂಡ ಮಂಗಳೂರು ತಾಲೂಕಿನಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿರುವಂಥದ್ದು ಒಂದು ಉದ್ದೇಶ ಏನಿತ್ತಂದರೆ, ಇದನ್ನು ನಾವು ಜನರ ಬಳಿಗೆ ಹೋಗಬೇಕು, ಮಕ್ಕಳ ಜೊತೆ ಮಾತಾಡಬೇಕು, ಶಿಕ್ಷಕರ ಜೊತೆಗೆ ಮಾತಾಡೋ ಜೊತೆಗೆ ಶಿಕ್ಷಣ ಸಂಪನ್ಮೂಲ ಕೇಂದ್ರ ಜೊತೆಗೆ ಇನ್ನಿತರ ಸಂಘಟನೆಗಳು ಕೂಡ ಸೇರಿಕೊಂಡು ಇದರ ಬಗ್ಗೆ ಚಿಂತನೆ ಮಾಡಬೇಕು. ಆಗ ಮಾತ್ರ ಈ ಒಂದು ಉತ್ತರ ಪಡ್ಕೊಳ್ಬೋದು ಅಂತ ಆಲೋಚನೆ ಮಾಡಿದ್ದು. ಬಹುಶಃ ಇವತ್ತು ಭಾಳ ಖುಷಿಯ ಅಂಶ ಅಂದರೆ, ಇಲ್ಲಿ ಒಂದು ಆನಂದಾಶ್ರಮ ಹೈಸ್ಕೂಲಲ್ಲಿ ಈಗಾಗಲೇ ಶಿಕ್ಷಣದಲ್ಲಿ ಭಾಳ ಪ್ರಗತಿಯನ್ನು ತೋರಿಸಿದ ಒಂದು ಶಾಲೆ, ಅಲ್ಲಿ ಈ ಕಾರ್ಯಕ್ರಮ ಹಾಕಲಿಕ್ಕೆ ಅವರು ಸಹಭಾಗಿತ್ವವನ್ನು ನೋಡಿರುವಂಥದ್ದು. ಜೊತೆಗೆ PA ಎಜುಕೇಷನ್ ಟ್ರಸ್ಟ್ನವರು ಕೂಡ ಮುಖ್ಯವಾಗಿ ಈ ಒಂದು ಚಾಲೆಂಜನ್ನು ಒಂದು ಸಂಪನ್ಮೂಲ ವ್ಯಕ್ತಿಗಳಾಗಿ ಕೂಡ ಮತ್ತು ಸಹಕಾರ ಕೊಟ್ಟಿದ್ದರಿಂದ ಇವತ್ತು ಕಾರ್ಯಕ್ರಮ ಆಗ್ತಾ ಇರುವುದು ಬಹಳ ಹೆಮ್ಮೆಯ ವಿಷಯ. ಯಾಕಂದರೆ ಬರೀ ಶಿಕ್ಷಣ ಸಂಪನ್ಮೂಲ ಕೇಂದ್ರದವರು ಮಕ್ಕಳ ಮಾಸೋತ್ಸವದ್ದು ಮಾತ್ರ ಮಾಡೋ ಕೆಲಸ ಅಲ್ಲ, ಎಲ್ಲರೂ ಸೇರಿ ಮಾಡಬೇಕೆಂಬ ಒಂದು ಉದ್ದೇಶದಿಂದ ಮಾಡಿದ್ದಾಗ ಇವತ್ತು ನೀವೆಲ್ಲ ಕೈ ಜೋಡಿಸಿದ್ರಿಂದ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತ. ಆರಂಭದಲ್ಲಿ ನಮ್ಮ ಉದ್ದೇಶವೇ ಅದೇ ಇತ್ತು, ಮಕ್ಕಳ ಮಾಸೋತ್ಸವ ಉದ್ದೇಶವೇ ಅಷ್ಟು ಮಾತ್ರ ಅಲ್ಲ. ಈ ಸಂದರ್ಭದಲ್ಲಿ ನಮಗೆ ಏನಾದರೂ ಸರ್ಕಾರಕ್ಕೆ ಅಥವಾ ಜಿಲ್ಲಾಡಳಿತಕ್ಕೆ ಅಥವಾ ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ಏನಾದರೂ ನಾವು ನಮ್ಮ ಕೋರಿಕೆ ಅಥವಾ ನಮ್ಮ ಬದಲಾವಣೆಯ ಪ್ರಸ್ತಾವನೆಯನ್ನು ಕೊಡಲಿಕ್ಕೆ ಸಾಧ್ಯ ಆದರೆ, ಅದರಿಂದ ಮುಂದೆ ಬರುವ ಎಲ್ಲ ಮಕ್ಕಳಿಗೂ, ನಮ್ಮ ಜಿಲ್ಲೆಯಲ್ಲಿರುವ ಎಲ್ಲ ಮಕ್ಕಳಿಗೆ ಅನುಕೂಲ ಆಗ್ತದೆ ಅಂತ ಇನ್ನೊಂದು ನಮ್ಮ ಉದ್ದೇಶ ಕೂಡ ಇತ್ತು. ಅದರಿಂದ ಇವತ್ತು ಈ ಕಾರ್ಯಕ್ರಮ ಆಗುವಾಗ ಬಹಳ ಮುಖ್ಯವಾದ ಕಾರ್ಯಕ್ರಮ. ಯಾಕೆ ಹೇಳ್ತೇನೆ ಅಂದರೆ, ನಾವು ಇತ್ತೀಚೆಗೆ ಅನೇಕ ಕಾರ್ಯಕ್ರಮ ಮಾಡಿದ್ದೆವು, ಇದು ಸ್ವಲ್ಪ ವಿಶೇಷ. ಯಾಕೆಂದರೆ ಇತ್ತೀಚೆಗೆ ನಾವು ಮಾಡಿದ ಕಾರ್ಯಕ್ರಮ ಹೆಚ್ಚಾಗಿ ಸೈಬರ್ ಬಗ್ಗೆ, ಮೊಬೈಲ್ ಬಗ್ಗೆ ನಾವು ಹೆಚ್ಚು ಕಾರ್ಯಕ್ರಮ ಮಾಡ್ತೀವಿ. ಬಟ್ ಇದು ನೇರವಾಗಿ ಮೊಬೈಲ್ ಬಂದ ನಂತರ ಅಥವಾ ಮೊಬೈಲ್ ಬರುವ ಮುಂಚೆ ನಮಗೆಲ್ಲರಿಗೂ ಬೇಕಾದ ಒಂದು ಕಲಿಕೆಯ ಒಂದು ಅಂಶವನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಅಂದರೆ ಕಲಿಕೆ ಅಂದರೆ ಅದು ಕಲಿಸೋದು ಮಾತ್ರ ಅಲ್ಲ, ನಾವು ಅದನ್ನು ಅಂತರ್ಗತ ಮಾಡಿಕೊಂಡು ಅದನ್ನು ನಮಗೆ ಪ್ರಸ್ತುತಪಡಿಸಲಿಕ್ಕೆ ಆಗಬೇಕು, ಇಲ್ಲದ್ರೆ ಕಲಿಕೆ ಆಗುವುದಿಲ್ಲ. ಆ ಕಲಿಕೆ ಆಗಬೇಕಾದರೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಗೆ, ಪ್ರತಿಯೊಬ್ಬ ಸ್ಟೂಡೆಂಟಲ್ಲಿ ಕೂಡ ಮತ್ತು ಯಾರೇ ಆಗಲಿ ಒಂದು ಪ್ಯಾಟರ್ನ್ ಇರ್ತದೆ. ಒಬ್ಬೊಬ್ಬರದ್ದು ಒಂದೊಂದು ಪ್ಯಾಟರ್ನ್, ಅಂದರೆ ಒಂದೇ ಥರ ಕಲಿಯುವುದಿಲ್ಲ ಯಾರು. ಕೆಲವರು ಜೋರು ಬೊಬ್ಬೆಯಾಗಿ ಕಲಿಯುವವರಿದ್ದಾರೆ, ಮೌನವಾಗಿ ಕಲಿಯುವವರಿದ್ದಾರೆ. ಕೆಲವರು ಕಲಿತದನ್ನು ಅಳವಡಿಕೆ ಮಾಡಿದಾಗ ಮಾತ್ರ ಅವರಿಗೆ ಅರ್ಥ ಆಗ್ತದೆ. ಒಮ್ಮೆ ಓದಿದರೆ ಮಾತ್ರ ಅರ್ಥ ಆಗ್ತದೆ. ಇನ್ನು ಕೆಲವರಿಗೆ ಅಂಥ ವಿಷಯಗಳ ಬಗ್ಗೆ ಇನ್ನಷ್ಟು ಒಂದು ಮನಸ್ಸಿಗೆ ಚಿತ್ರಗಳ ಬರುವ ರೀತಿಯಲ್ಲಿ ಕಲಿಸಿದರೆ ಅರ್ಥ ಆಗ್ತದೆ. ಅಂದರೆ ಕಲಿಕೆ ಎಂಬುದು ಭಾಳ ಕಾಂಪ್ಲೆಕ್ಸ್ ಅನ್ನೋ ಕ್ಲಿಷ್ಟಕರವಾದ ವಿಷಯವಾದರೂ ಕೂಡ ಪ್ರತಿಯೊಬ್ಬರಲ್ಲೂ ಕೂಡ ಭಿನ್ನ ಭಿನ್ನವಾದ ಒಂದು ವಿಚಾರಗಳು ಇರುವಾಗ, ನಾವೊಂದು ತರಗತಿಯಲ್ಲಿ 10ನೇ ಕ್ಲಾಸಿಗೆ ಕಲಿಯುವಾಗ ಬರೀ 10ನೇ ಕ್ಲಾಸಿಗೆ ಮಾತ್ರ ನೀವು ಕಲಿಯುವುದಲ್ಲ, ನಮ್ಮ ಲೈಫ್ ಲಾಂಗಿಗೆ ಬೇಕಾದ ಕೆಲವು ಸ್ಕಿಲ್ಗಳನ್ನು, ಲೈಫ್ ಲಾಂಗಿಗೆ ಬೇಕಾದ ಕೆಲವು ಕೌಶಲ್ಯಗಳನ್ನು ನಾವು ವಿದ್ಯಾರ್ಥಿ ಇರುವಾಗಲೇ ಕಲಿಬೇಕಾಗುತ್ತೆ. ಅದು ಕಲಿಯುವುದಂದರೆ ಹೇಗೆ? ಅದನ್ನು ವೈಜ್ಞಾನಿಕವಾಗಿ ಕಲಿಬೇಕಾಗುತ್ತೆ. ಯಾಕೆಂದರೆ ನಮ್ಮಲ್ಲಿ ಏನು ಅಭ್ಯಾಸ ಆಗಿದೆ ಅಂದರೆ, ರೂಢಿಗತವಾಗಿ ಪಾರಂಪರವಾಗಿ ಏನೆಲ್ಲ ಹೇಳಿಕೊಟ್ಟೆ ಬಂದಿರ್ತದ ಅದನ್ನು ಮಾಡುವಂಥದ್ದಿದೆ, ಅದನ್ನು ಯಾವತ್ತೂ ನಾವು ಪ್ರಶ್ನೆ ಮಾಡೋದಿಲ್ಲ. ಅದರಲ್ಲಿ ಕಲಿಕೆಯಲ್ಲೂ ಕೂಡ ಹಾಗೆಯೇ, ನಾನು ಕಲಿಯುವ ರೀತಿ ಸರಿ ಉಂಟಾ, ಬೆಳಿಗ್ಗೆ ಯಾವ ಸಂದರ್ಭದಲ್ಲಿ ಕಲಿಬೇಕು, ಅಥವಾ ನಮ್ಮ ಮೈಂಡಿಗೆ ಅಥವಾ ನನ್ನ ಮನಸ್ಸಿದೆ ಅಲ್ಲ, ಅದು ನಮ್ಮ ಬ್ರೈನ್ ಎಂಬುದು ಬೇರೆ, ಮನಸ್ಸು ಎಂಬುದು ಬೇರೆ, ಇದೆಲ್ಲ ಒಂದಕ್ಕೊಂದು ಕೆಲಸ ಮಾಡುವಾಗ ನನ್ನಲ್ಲಿ ಮೈಂಡ್ ಹೇಗೆ ಕೆಲಸ ಮಾಡ್ತೇವೆ ಅಂದರೆ ಅದನ್ನು ಸ್ವಲ್ಪ ವೈಜ್ಞಾನಿಕವಾಗಿ ನಾವು ತಿಳ್ಕೊಳ್ಬೇಕಾಗುತ್ತೆ. ಆ ವೈಜ್ಞಾನಿಕವಾಗಿ ತಿಳ್ಕೊಳ್ಳೋದಂದರೆ ಅದು ನಿಜವಾದ ಕಲಿಕೆಯು ಲೈಫ್ ಲಾಂಗ್ ನೀವು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. SLC ಎಕ್ಸಾಮ್ ಇರಲಿ, ಕೋವಿಡ್ ಬರಲಿ, ಕೋವಿಡ್ ಬರದೇ ಇರಲಿ, ಯಾವ ಟೈಮಲ್ಲಿ ಕೂಡ ನೀವು ಜಯಶೀಲರಾಗ್ತೀರಿ, ನಿಮ್ಮ ಕೆಲಸ ಸಕ್ಸಸ್ಫುಲ್ ಆಗ್ತದೆ. ಅದನ್ನು ಅರ್ಥ ಮಾಡುವಂಥದ್ದು ಒಂದು ಸಣ್ಣ ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದ್ದು. ಬಹುಶಃ ಅದಕ್ಕೆ ಸಂಬಂಧಪಟ್ಟ ಸಂಪನ್ಮೂಲ ವ್ಯಕ್ತಿಗಳು ಬಂದದ್ದು ನಮಗೆ ನಮಗೆ ಒಂದು ಕಿಡಿಯನ್ನು ಕೊಡಲಿಕ್ಕೆ ಮಾತ್ರ ಸಾಧ್ಯ ಆಗಿದೆ. ಯಾಕೆಂದರೆ ಅಷ್ಟು ನಾಲೆಜ್ ಇದೆ ಅವರ ಹತ್ರ. ಅವರು ಶಿಕ್ಷಕರಿಗೆ, ಆಡಳಿತ ವರ್ಗದವರಿಗೆ
ಮಕ್ಕಳಿಗೆಲ್ಲ ಕೆಲಸ ಇದು ಈ ರೀತಿಯ ಮಾಹಿತಿ ಕೊಡುತ್ತಾ ವೈಜ್ಞಾನಿಕ ಒಂದು ಕಲಿಕೆಯನ್ನು ಮೂಡಿಸುವ ವ್ಯಕ್ತಿ ಇವತ್ತು ನಮ್ಮ ಮುಂದೆ ಬಂದು, ಅದಕ್ಕೆ ನಾನು ವಿಶೇಷ ಯಾಕೆ ಹೇಳ್ತೇನೆ ಅಂದರೆ ಅವರು ಸಂಸ್ಥೆಯನ್ನು ಕೊಲಾಬ್ರೇಷನ್ ಮಾಡುತ್ತಾ ಅವರು ಸ್ವಂತ ಆಸಕ್ತಿಯಿಂದ ನಮ್ಮೊಟ್ಟಿಗೆ ಬಂದಿದ್ದಾರೆ ಮತ್ತು ನಾವು ಅವರಿಗೆ ತುಂಬ ಆಭಾರಿಯಾಗಿದ್ದೇನೆ ಸರ್ ನಿಮಗೆ. ಸೊ ಇವನ ಉದ್ದೇಶ ಬರೀ ನಿಮಗೆ ಮಾತ್ರ ಅಲ್ಲ, ಇಡೀ ನಮ್ಮ ಎಲ್ಲ ಮಕ್ಕಳಿಗೂ ಸಿಗುವ ನಿಟ್ಟಿನಲ್ಲಿ ಎಲ್ಲ ಶಾಲೆಗಳಿಗೂ ಇಂಥ ತರಬೇತಿಗಳು ಅಥವಾ ಶಿಕ್ಷಕರಿಗೆ ಇದರ ಬಗ್ಗೆ ಆಲೋಚನೆಗಳನ್ನು ಕೊಡುವ ಆಲೋಚನೆ ಕೂಡ ನಾವು ಗಮನದಲ್ಲಿರ್ತೇವೆ. ಅದಕ್ಕೋಸ್ಕರ ನೀವು ಇವತ್ತು ಬರೀ ಕೇಳುವುದು ಮಾತ್ರ ಅಲ್ಲ, ನಿಮ್ಮ ಪ್ರಶ್ನೆಗಳು ಕೂಡ ಅವರಿಗೆ ಬೇಕಾಗುತ್ತೆ. ಕೆಲವು ಅದನ್ನು ಮಾಡುವಾಗ ಕೆಲವೊಮ್ಮೆ ಸಮಸ್ಯೆಗಳು ಬೇಕಾಗ್ಬೋದು, ಅದು ಸಮಸ್ಯೆ ಬರ್ಬೋದು, ಅಥವಾ ಮುಂದೆ ನಾವು ಏನು ಬದಲಾವಣೆ ಮಾಡಬೇಕಂತ ಕೂಡ ಉನ್ನತ ಮಟ್ಟದಲ್ಲಿ ಕೂಡ ನಿರ್ಧಾರ ಮಾಡುವ ಅವಶ್ಯಕತೆ ಇದೆ. ಆದರೆ ಮುಖ್ಯ ಉದ್ದೇಶ ಮಕ್ಕಳ ಮಹೋತ್ಸವ ಉದ್ದೇಶ ಮಕ್ಕಳು ಚಂದ ಮಾಡಿ ಖುಷಿಯಿಂದ ಎಲ್ಲರೂ ಭಾಗವಹಿಸುವ ಕಲಿಯುವ ಒಂದು ವಾತಾವರಣ ನಿರ್ಮಾಣ ಶಾಲೆ ಬೇಕು. ಅದನ್ನು ಎಷ್ಟೋ ಮಕ್ಕಳು ಡ್ರಾಪ್ಔಟ್ಸ್ ಆಗಿದ್ದಾರೆ, ಎಷ್ಟೋ ಮಕ್ಕಳು ಬಾಲಕಾರ್ಮಿಕರಾಗಿದ್ದಾರೆ, ಎಷ್ಟೋ ಮಕ್ಕಳು ಬಾಲ್ಯ ವೇಷಟಿಗೆ ಒಳಗಾಗಿದ್ದಾರೆ. ಇವರನ್ನೆಲ್ಲ ನಾವು ನಾವೆಲ್ಲರನ್ನು ಇಟ್ಕೊಂಡು ಶಾಲೆಗೆ ಬರುವ ನಿಟ್ಟಿನಲ್ಲಿ ನಮ್ಮ ಶಿಕ್ಷಣ ಪದ್ಧತಿ ಬದಲಾಗುವ ನಿಟ್ಟಿನಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಬಹಳ ಯಶಸ್ವಿ ಆಗ್ತದೆ ಹೇಳುತ್ತಾ, ಆರಂಭಿಕವಾಗಿ ನಾನು ಪ್ರಾಸ್ತಾವಿಕವಾಗಿ ಸ್ವಲ್ಪ ವಿವರವಾಗಿ ಯಾಕೆ ಹೇಳ್ತೇನೆ ಅಂದರೆ, ಈ ಕಾರ್ಯಕ್ರಮ ಒಂದು ನಮಗೆ ಒಂದು ವಿಶೇಷವಾಗಿ ಭಿನ್ನ ಮತ್ತು ಮುಂದೆ ಎಲ್ಲ ಮಕ್ಕಳಿಗೆ ಕಲಿಕೆಯನ್ನು ಹೆಚ್ಚು ವೈಜ್ಞಾನಿಕ ರೀತಿಯಲ್ಲಿ ಹೋಗಲಿಕ್ಕೆ ಪ್ರೋತ್ಸಾಹ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಹೇಳುತ್ತಾ, ಈ ಕಾರ್ಯಕ್ರಮವನ್ನು ಆನಂದಾಶ್ರಮ ಶಾಲೆ ಮತ್ತು ಶಿಕ್ಷಣ ಸಂಪನ್ಮೂಲ ಕೇಂದ್ರ ಉಳ್ಳಾಲ ಕೂಡ ಅಷ್ಟೇ ಮುತುವರ್ಜಿತೆಯಿಂದ ಅದು ಮಾಡುವಂಥದ್ದು. ಮತ್ತು ಬಹಳ ಮುಖ್ಯವಾಗಿ ಶಿಕ್ಷಣ ಸಂಪನ್ಮೂಲ ಕೇಂದ್ರ ಮಂಗಳೂರು ಘಟಕದ ಎಲ್ಲ ಪದಾಧಿಕಾರಿಗಳಿಗೆ ಒಂದು ಆಸಕ್ತಿಯಿಂದ ತಮ್ಮ ಯಾವುದೇ ಒಂದು ತಮ್ಮ ಸ್ವಾರ್ಥ ಇಲ್ಲದೆ ತಮ್ಮ ಸಮಯವನ್ನು ಕಳೆದ 1.5 ತಿಂಗಳಿಂದ ಮಾಡ್ತಾ ಬಂದಿದ್ದಾರೆ. ಸೊ ಅದನ್ನು ಕೂಡ ನಾನು ನೆನೆಸುತ್ತಾ ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೂ ಮತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಮತ್ತು ಮಕ್ಕಳಿಗೆ ಸಿಗಲಿ ಮತ್ತು ಮಕ್ಕಳ ಭಾಗವಹಿಸಿಕೆ ನೀವು ಪ್ರಶ್ನೆ ಕೇಳೋದ್ರ ಮೂಲಕ ಇದನ್ನು ಯಶಸ್ವಿ ಮಾಡಬೇಕು ಹೇಳುತ್ತಾ ನನ್ನ ಮಾತನ್ನು ಕೊನೆಗೊಳಿಸಿ ಧನ್ಯವಾದಗಳು. ಧನ್ಯವಾದಗಳು ಸರ್. ಶ್ರೀಯುತ ರೆನ್ನಿ ಡಿಸೋಜಾ, ನಿರ್ದೇಶಕರು ಪಡಿ ಸಂಸ್ಥೆ ಮಂಗಳೂರು ಮತ್ತು ಮಕ್ಕಳ ಹಕ್ಕುಗಳ ಮಹೋತ್ಸವ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲೆ ಇದರ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ರೆನ್ನಿ ಡಿಸೋಜಾ ಅವರಿಗೆ ಧನ್ಯವಾದಗಳು. ಇದೀಗ ನಮ್ಮ ಜೊತೆ ಚೈಲ್ಡ್ ಲೈನ್ ಕೇಂದ್ರ ಸಂಯೋಜಕರಾಗಿರುವಂತಹ ದೀಕ್ಷಿತ್ ಅಚರಪಾಡಿ ಇವರು ಮಾತನಾಡ್ತಾರೆ. ಅವರನ್ನು ನಾನು ಗೌರವಪೂರ್ವಕ ಪೋಡಿಯಂಗೆ ಆಹ್ವಾನಿಸ್ತಾ ಇದ್ದೇನೆ. ಮಕ್ಕಳ ಹಕ್ಕುಗಳ ಮಹೋತ್ಸವ ಸಮಿತಿ ದಕ್ಷಿಣ ಜಿಲ್ಲೆ ಶಿಕ್ಷಣ ಸಂಪನ್ಮೂಲ ಕೇಂದ್ರ ಒಕ್ಕೂಟ ರಿಜಿಸ್ಟರ್, ಹಾಗೆ ಈ ವೇದಿಕೆಯಲ್ಲಿ ಹಸಿರಾಗಿದ್ದರೆ ನಿರ್ದೇಶಕರು ರೆನ್ನಿ ಸರ್, ಪಾಡಿ ಸಂಸ್ಥೆಯವರು, ಹಾಗೆ ಶಿಕ್ಷಣ ಸಂಪನ್ಮೂಲ ಕೇಂದ್ರದವರಿದ್ದಾರೆ, ಹಾಗೆ ಇಲಾಖೆಯ ಒಬ್ಬರು ಅಧಿಕಾರಿ ಇದ್ದಾರೆ, ಹಾಗೆ ರಿಸರ್ಚ್ ಪರ್ಸನ್ ಇದ್ದಾರೆ. ಸೊ ಎಲ್ಲರಿಗೆ ಸ್ವಾಗತಿಸ್ತಾ ಇದು ಎಲ್ಲರೂ ಹೇಗಿದ್ದೀರಿ? ಎಲ್ಲ ಟೀ ಎಲ್ಲ ಆಯಿತಾ? ಇಲ್ಲಿ ಎಷ್ಟು ಮಂದಿ ಮಕ್ಕಳಿದ್ದೀರಿ? ಕೈ ಎತ್ತಿ ನೋಡ. ಎಷ್ಟು ಮಂದಿ ಮಕ್ಕಳಿದ್ದೀರಿ ಇಲ್ಲಿ? ಮಕ್ಕಳು ಎಷ್ಟು ಮಂದಿ ಇದ್ರಿ? ಯಾರಿಲ್ವ? ಮಕ್ಕಳೇ ಇಲ್ವಾ? ಯಾರು ಸಹ ಮಕ್ಕಳಲ್ಲ? ಅಷ್ಟೇ ಮಂದಿಯಾ? ಬೇರೆ ಯಾರಿಲ್ವಾ? ಆಯಿತು, ಥ್ಯಾಂಕ್ ಯು. ಅವಕಾಶ ಕೊಟ್ಟು ಹೋಗಬೇಕಾ? ಸರಿ, ಎಷ್ಟು ಮಂದಿ ಮಕ್ಕಳಿದ್ರಿ? ಬೇಗ ಹೇಳಿ, ಮುಗಿಸುವ. ವೆರಿ ಗುಡ್. ಓಕೆ. ಎಷ್ಟು ವಯಸ್ಸಿನವ್ರನ್ನ ಮಕ್ಕಳಂತ ಕರಿತೀರಿ ನೀವು? ಎಷ್ಟು ಮಕ್ಕಳು ಸಜ್ಜಿ ತಿಂದಿರಿ ಅಲ್ಲಿ? ಸಜ್ಜಿಯಿಂದ ನಿದ್ರೆ ಬರ್ತದೆ, ಆಯಿತಾ? ಸೊ ಎಷ್ಟು ವಯಸ್ಸವ್ರ ಮಕ್ಕಳಂತ ಕರಿತೀರಿ ನೀವು? ಎಷ್ಟು ವಯಸ್ಸಿನವರನ್ನು ಮಕ್ಕಳಂತ ಕರಿಬೋದು? 18. ಎಷ್ಟರಿಂದ 18? ಎಷ್ಟರಿಂದ 18? ಸರಿ, 0ಯಿಂದ 18 ವರ್ಷ ಇದ್ದರೆ ಮಕ್ಕಳಂತ ನಾವು ಕರಿತೇವಲ್ವಾ? ನಿಮಗೊಂದು ಹೆಲ್ಪ್ಲೈನ್ ಮಾಡಿದಾರಲ್ಲ, ಗೊತ್ತಿದೆಯಾ? ಎಷ್ಟು ಸಂಖ್ಯೆ ಅದರದು ನೋಡ. ಎಷ್ಟು ಮಂದಿ 109 ಅಂತ ಹೇಳ್ತೀರಿ? ಎಷ್ಟು ಮಂದಿ 1098 ಅಂತ ಹೇಳ್ತೀರಿ? ಸೊ ಅದು 109 ಅಲ್ಲ, 1098. ಅದು ನೀವೇ ಇಟ್ಟಿರೋ ಸಂಖ್ಯೆ.
ನೀವಿಟ್ಟಿರುವಂಥ ಸಂಖ್ಯೆ ಅದು 8, 9, 10 ಅಂತ ಆಗಬೇಕು. ಅದನ್ನು 10, 9, 8 ಅಂತ ಮಾಡಿದ್ದಾರೆ. ಓಕೆ, ಯಾಕಾಗಿ ಇದು ವರ್ಕ್ ಮಾಡ್ತಾ ಉಂಟು? ಚೈಲ್ಡ್ ಲೈನ್ ಯಾಕೆ ವರ್ಕ್ ಮಾಡ್ತದೆ? ಯಾರಿಗೋಸ್ಕರ ವರ್ಕ್ ಮಾಡ್ತದೆ? ಮಕ್ಕಳಿಗೆ. ಈಗ ನಮ್ಮ ಪ್ರಕಾರ ನೀವು ಮಾತಾಡಬೇಕು, ಮತ್ತೆ ರಿಸೋರ್ಸ್ ಪರ್ಸನ್ ಮಾತಾಡೋಕೆ ನೀವು ಸುಮ್ಮನೆ ಇರಬೇಕು. ಆಯಿತಾ? ಕೇಳ್ತಾ? ಯಾಕೆ ಕಾಲ್ ಮಾಡ್ತೀರಿ ಚೈಲ್ಡ್ ಲೈನಿಗೆ? ಎಷ್ಟು ಮಂದಿ ಕಾಲ್ ಮಾಡಿದಿರಿ? ಯಾರು ಮಾಡಲಿಲ್ವಾ? ನಿಮ್ಮ ಏರಿಯಾದಲ್ಲಿ ಏನಾದರೂ ಸಮಸ್ಯೆಗಳಿದೆ ಮಕ್ಕಳಿಗೆ? ಇಲ್ಲೇ ತಗೊಳ್ಳೋ, ಸೋಮೇಶ್ವರ, ತೊಕ್ಕೋಟು, ಉಳ್ಳಾಲ ಏನಿಲ್ವಾ? ಭಿಕ್ಷುಕರಿದ್ದಾರೆ ನಿಮ್ಮಲ್ಲಿ? ನೋಡಿದ್ದೀರಾ ಭಿಕ್ಷುಕರ? ನೋಡಿದ್ದೀರಾ? ಮಗು ಒಂದು ತಾಯಿ ಒಂದು ಮಗು ಇಟ್ಕೊಂಡು ಭಿಕ್ಷಾಟನೆ ಮಾಡ್ತದೆ ಉಳ್ಳಾಲ ಬೀಚ್ ಹತ್ರ. ಯಾರೆಲ್ಲ ಉಳ್ಳಾಲ ಬೀಚಿಗೆ ಹೋಗಿದ್ರಿ? ಹೋಗಿದ್ರಿ? ಯಾರೆಲ್ಲ ಸಿಟಿ ಸೆಂಟರ್ ಹತ್ರ ಹೋಗಿದ್ರಿ? ರಜೆ ದಿನಗಳಲ್ಲಿ ಎಷ್ಟು ಮಂದಿ ಶಾಲೆ ಇರುವಾಗ ಸ್ಟೇಟ್ ಬ್ಯಾಂಕಿಗೆ ಹೋಗಿದ್ರಿ? ಶಾಲೆ ಇರುವಾಗ. ಸರಿ, ಅಲ್ಲೆಲ್ಲಿ ನೋಡಿದ್ರ ಭಿಕ್ಷಾಟನೆ ಮಕ್ಕಳು ನೋಡಿದ್ರಾ? ಬೆಲೆನು ಮಾರಿಕೊಂಡು, ಪೆನ್ ಮತ್ತು ಕೀ ಬಂಚ್ ಮಾರಿಕೊಂಡು ನೋಡಲಿಲ್ವಾ? ಸೊ ಏನು ಮಾಡ್ತೀರಾ ಆಗ? ಹಣ ಕೊಡ್ತೀರಾ? ಊಟ ಕೊಟ್ಟಿದ್ದೀರಾ? ಬಿಸ್ಕೆಟ್ ಕೊಟ್ಟಿದ್ದೀರಾ? ಏನು ಮಾಡಬೇಕು ಅಂತ ಮಕ್ಕಳು ಸಿಗುವಾಗ? ಚೈಲ್ಡ್ ಲೈನಿಗೆ ಕಾಲ್ ಮಾಡಬೇಕು. ಆಯಿತು. ಇನ್ನೊಂದು ಬಾಲ್ಯ ವಿವಾಹ ಅಂತಿದೆಯಾ ನಮ್ಮ ಜಿಲ್ಲೆಯಲ್ಲಿ? ಚೈಲ್ಡ್ ಮ್ಯಾರೇಜ್. ಎಷ್ಟು ವಯಸ್ಸಿನ ಮಕ್ಕಳು ಮದುವೆ ಆದಲ್ಲಿ ಬಾಲ್ಯ ವಿವಾಹ ಅಂತ ಹೇಳ್ತೀರಿ? ಸರಿ, 18 ವರ್ಷ ಹುಡುಗನಿಗೆ 21 ವರ್ಷ ಹುಡುಗಿ ಮದುವೆ ಆದರೆ ಬಾಲ್ಯ ವಿವಾಹ. ಕರೆಕ್ಟಾ? ಮತ್ತೆಷ್ಟು? 21. ಆದರೆ ಈಗ ಮೊನ್ನೆ ಚೇಂಜ್ ಆಯ್ತಲ್ವಾ? ಹುಡುಗಿಗೂ 21 ವರ್ಷ ಆಗಿರಬೇಕು. ಎಷ್ಟು ಮಂದಿ ಬಾಲ್ಯ ವಿವಾಹಕ್ಕೆ ಹೋಗಿದ್ದೀರಿ? ಸೊ ಬಾಲ್ಯ ವಿವಾಹ ಅಂತ ಹೇಳುವಂಥದ್ದು ಹುಡುಗಿ 21 ವರ್ಷ ಆಗಬೇಕು, ಹುಡುಗನಿಗೆ 21 ವರ್ಷ ಆಗಬೇಕು. ಮುಂಚೆ 18 ಅಂತ ಇತ್ತು, ಬಟ್ ತುಂಬ ಎಬ್ಬಿಸ್ಗಳಾಗ್ತಿತ್ತು. ಅವ್ರ ಬೆಳವಣಿಗೆ ಆಗೋದಿಲ್ಲ ಅಂತ ಉದ್ದೇಶಕ್ಕೆ ಅವ್ರನ್ನ 21 ವರ್ಷ ಅಂತ ಮಾಡಿದ್ದಾರೆ. ಬಾಲ್ಯ ಸಾಮಾಜಿಕ ಒಂದು ಸಮಸ್ಯೆ ಅಲ್ವಾ? ಮಕ್ಕಳಿಗೆ ಮದುವೆ ಮಾಡಬಾರ್ದು. ಸೊ ಮಕ್ಕಳಿಗೆ ಮದುವೆ ಮಾಡಿದ್ರೆ ಪೇರೆಂಟ್ಸ್ ಅರೆಸ್ಟ್ ಆಗ್ತಾರೆ, ಅವರು ಅರೆಸ್ಟ್ ಆಗ್ತಾರೆ. ಮತ್ತೆ ಯಾರು ಮದುವೆ ಹೋಗಿದ್ದಾರೆ ಫ್ರೆಂಡ್ಸ್ ಮದುವೆ ನಾವು ತೋರಿಸ್ತಾರೆ ಒಟ್ಟಿಗೆ, ಅವರಿಗೆ ಶಿಕ್ಷೆ ಆಗ್ತದೆ. ಮತ್ತೆ ಕ್ಯಾಮರಾಮ್ಯಾನ್ ಶೂಟಿಂಗ್ ಮಾಡ್ತಾರಲ್ವ ಮದುವೆಯಲ್ಲಿ, ಸೆಲ್ಫ್ ತೆಗಿತಾರೆ, ಮತ್ತೆ ಅಡುಗೆ ಅವರು ಬ್ರೋಕರ್, ಎಲ್ಲರಿಗೂ ಶಿಕ್ಷೆ ಆಗ್ತದೆ. ಅದ ಕಾರಣ ಹ್ಯಾಂಡ್ ಮ್ಯಾನ್ ಇದ್ರೆ ಎಲ್ಲ ನಿಮಗೆ ಗೊತ್ತಿದ್ರೆ ನೀವು ಕಾಲ್ ಮಾಡಬೇಕು. ಇನ್ನು ಮನೆಗೆ ಮದುವೆ ಬರ್ತದಲ್ವಾ, ಆಗ ನೋಡ್ಬೇಕು. ಆಯ್ತಾ? ಹುಡುಗಿಯಲ್ಲಿ ಹುಡುಗಿ ಸ್ವಲ್ಪ ನೋಡ್ಬೇಕು. 18 ವರ್ಷ ಆಗಿದೆಯಾ ನಿಮಗೆ ಗೊತ್ತಿರ್ತಾರೆ ನಿಮ್ಮ ಪರಿಚಯದವರ. ಕೂಡಲೇ 10-9 ಕಾಲ್ ಮಾಡಬೇಕು. ನಮ್ಮಲ್ಲಿ CMPO ಬರ್ತಾರೆ ಮದುವೆ. ನಾವು CMPO ಅಲ್ಲ, ನಾವೇನು ಮಾಡ್ತೇವೆ, ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿಯವರ ಗಮನಕ್ಕೆ ತರ್ತೇವೆ, ಅಥವಾ ಪಂಚಾಯತ್ PDಯವರ ಗಮನಕ್ಕೆ ತರ್ತೇವೆ, ಪೊಲೀಸ್ನವರ ಗಮನಕ್ಕೆ ತರ್ತೇವೆ. ಸೊ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇದೆ, ಅವರ ಗಮನಕ್ಕೆ ನಾವು ತರ್ತೇವೆ, ಮದುವೆ ನಿಲ್ಲಿಸ್ತೇವೆ. ಆಯ್ತಾ? ಇನ್ನು ಮುಖ್ಯವಾಗಿ ಬಾಲಕಾರ್ಮಿಕ. ಎಷ್ಟು ವಯಸ್ಸಿನ ಮಕ್ಕಳು ಬಂದರೆ ಬಾಲಕಾರ್ಮಿಕ ಅಂತ ಹೇಳ್ತೀವಿ? 18 ವರ್ಷನ? 14 ವರ್ಷ. ಯಾಕೆ ದುಡಿಬಾರ್ದು 14 ವರ್ಷದ ಮಕ್ಕಳು? RT ಕಾಯ್ದೆ 2009. ಸೊ 14 ವರ್ಷದವರೆಗೆ ಎಲ್ಲ ಮಕ್ಕಳು ಶಿಕ್ಷಣವನ್ನು ಕಲಿಯಬೇಕು, ಎಲ್ಲ ಮಕ್ಕಳು ದಾಖಲೆ ಇರಬೇಕು. ಸೊ ಆದ ಕಾರಣ 14 ವರ್ಷ ಕೆಲಸ ಮಾಡೋದಿಲ್ಲ. ಇನ್ನು 15 ವರ್ಷ ಅಪಾಯಕಾರಿ ಮತ್ತು ಅಪಾಯಕಾರಿವಲ್ಲದ ಏರಿಯಾಗಳಿರ್ತದಲ್ವಾ, ಗಾಡಿ ಇರ್ತದೆ. ಅಥವಾ ನೀವು ಎಷ್ಟು ಮಂದಿ ಪಟಾಕಿ ಹೊಲಿಸಿದ್ರಿ ದೀಪಾವಳಿಗೆ? ಹಬ್ಬ ಕಾಣಿಸ್ತಿರಲ್ಲ, ಪಟಾಕಿ ಗೊತ್ತಲ್ಲ, ಆ ರ್ಯಾಪರಲ್ಲಿ ಎಲ್ಲಿ ಪಟಾಕಿ ಆಗ್ತದೆ? ಪಟಾಕಿ ಮನೆಯಲ್ಲಿ ಶಿವಕಾಶಿಯಲ್ಲಿ ಪ್ರೊಡಕ್ಟ್ ಆಗುವಂತ ತಮಿಳುನಾಡು, ಅಲ್ಲಿ ತುಂಬಾ ಮಕ್ಕಳನ್ನು ಪಟಾಕಿ ಕರ್ಕೊಂಡು ಉಪಯೋಗಿಸ್ತಾರೆ. ಯಾಕಂದ್ರೆ ಮಕ್ಕಳ ಕೈಗಳು ತುಂಬಾ ಮೃದುವಾಗಿರ್ತದೆ, ರೋಲ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಪಟಾಕಿ ರೋಲ್ ಮಾಡ್ಲಿಕ್ಕೆ ಅಥವಾ ಅಗರಬತ್ತಿ ಗೊತ್ತಲ್ಲ ರೋಲ್ ಮಾಡೋದು, ಅದಕ್ಕೆ ಅಲ್ಲಿ ಕ್ಯಾಂಡಿವರೆಗೆ ಉಪಯೋಗಿಸ್ತಾರೆ ತುಂಬ ಮಕ್ಕಳು. ಸೊ ಅಲ್ಲಿ ಕೇಸ್ ಆಗಿದೆ. ಸೊ ಬಾಲಕಾರ್ಮಿಕ ಮಕ್ಕಳಿದ್ರೆ ನೀವು 10-9 ಕಾಲ್ ಮಾಡೋದು. ನಾವು ಲೇಬರ್ ಡಿಪಾರ್ಟ್ಮೆಂಟ್ ಗಮನಕ್ಕೆ ತಂದು ಇಮಿಡಿಯೇಟ್ಲಿ ಸ್ಪಾಟ್ ಮಾಡ್ತೇವೆ. ಇನ್ನು ಮುಖ್ಯವಾಗಿ ಎಬಿಸ್ಗಳಿದೆ, ದೌರ್ಜನ್ಯಗಳು, ಸೆಕ್ಷುವಲ್ ಎಬಿಸ್ ಹೇಳ್ತಾರಲ್ವ, ಲೈಂಗಿಕ ದೌರ್ಜನ್ಯ. ನಮ್ಮ ಭಾಷೆಯಲ್ಲಿ ಅತ್ಯಾಚಾರ ಹೇಳ್ತಾರೆ. ಇನ್ನು ಸ್ವಲ್ಪ ರೇಪ್ ಅಂತ ಇರ್ತಾವಲ್ಲ, ಬಾಡಿ ಯೂಸ್ ಮಾಡ್ತಾರೆ ಕೆಲವರಲ್ವಾ. ಏನಿದು ಅತ್ಯಾಚಾರ ಅಂದ್ರೆ? ಹೆಚ್ಚಾಗಿ ಯಾರ ಮೇಲೆ ಅತ್ಯಾಚಾರ ನಡೀತದೆ? ನಾಚಿಕೆ ಪಡಬೇಡಿ, ಇರೋ ವಿಷಯ ಹೇಳ್ತಿದ್ದೇನೆ. ಹೆಚ್ಚಾಗಿ ಯಾರ ಮೇಲೆ ಅತ್ಯಾಚಾರ ನಡೀತದೆ?
ಹುಡುಗಿಯರ ಮೇಲೆ ಅಲ್ವಾ? ಹುಡುಗರ ಮೇಲೆ ಅತ್ಯಾಚಾರ ಮಾಡೋದು ಗೊತ್ತಿದೆಯಾ? ಹುಡುಗರಿಂದ ತಮಾಷೆ ಅನಿಸ್ಬೋದು ಕೇಳಿ, ನಿಮಗೆ ಅದು ತಮಾಷೆ ಅನಿಸ್ಬೋದು. ತುಂಬಾ ಪ್ರಕರಣಗಳು ನಮ್ಮಲ್ಲಿ ಇವೆ. ತಂದೆ ಮಗನನ್ನು ಅತ್ಯಾಚಾರ ಮಾಡಿರುವಂಥದ್ದು, ಇಂಥ ಪ್ರಕರಣ. ತಂದೆ ಮಗಳನ್ನು ಅತ್ಯಾಚಾರ ಮಾಡಿರ್ಬೋದು, ಅಥವಾ ಮೊನ್ನೆ ಮಗ ತಾಯಿಯನ್ನು ಅತ್ಯಾಚಾರ ಮಾಡಿರ್ಬೋದು. ಸೊ ಇದೆಲ್ಲ ಪ್ರಕರಣಗಳು ಬರ್ತದೆ. ಅದಕ್ಕೊಂದು ಕಾಯ್ದೆ ಇದೆ. ಏನು ಕಾಯ್ದೆ ಅದು? ಲೈಂಗಿಕ ದೌರ್ಜನ್ಯಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆ, ಪೋಕ್ಸೋ ಕಾಯ್ದೆ ಗೊತ್ತಿದ್ಯಾ? ಹೇಳಿಲ್ವಾ? ಸೊ ಅದರ ಪ್ರಕಾರ ಯಾರು ಲೈಂಗಿಕವಾಗಿ ದೌರ್ಜನ್ಯ ನಡೆಸಿದ್ರೆ ಅವರ ಮೇಲೆ ಶಿಕ್ಷೆ ಆಗ್ತದೆ. ಕ್ಲಿಯರ್ ಆಯ್ತಾ? ಇನ್ನು ಆನ್ಲೈನ್ ಅಬ್ಯೂಸ್. ಏನು ಆನ್ಲೈನ್ ಅಬ್ಯೂಸ್ ಅಂದ್ರೆ? ಎಷ್ಟು ಮಂದಿ ಫೇಸ್ಬುಕ್ ಅಲ್ಲಿ ಇದ್ದೀರಿ? ಎಷ್ಟು ಮಂದಿ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಿ? ಸ್ನ್ಯಾಪ್ಚಾಟ್ ಎಷ್ಟು ಮಂದಿ ಯೂಸ್ ಮಾಡ್ತೀರಿ? ಇಲ್ವಾ? ಬೇಡ, ಇದು ಕರೆಕ್ಟ್ ಆಗಿ ಎಷ್ಟು ಮಂದಿ ಮೊಬೈಲ್ ಇದೆ? ಮತ್ತೆ ಮಾತಾಡ್ತಾರೆ. ಎಷ್ಟು ಮಂದಿ ಮೊಬೈಲ್ ಇದೆ? ಎಷ್ಟು ಮಂದಿ ವಾಟ್ಸಪ್ ಯೂಸ್ ಮಾಡ್ತೀರಿ? ಅದನ್ನು ಉಪಯೋಗಿಸುವ ಜಾಗ್ರತೆ ಆಗಿರ್ಬೇಕು. ಆನ್ಲೈನ್ ಉಪಯೋಗಿಸುವಾಗ ದುರುಪಯೋಗಿಸಿಲ್ಲ. ಆಯ್ತಾ? ಹೇಳಿದಾರಲ್ಲ, ನೀವು ಮೊಬೈಲ್ ಕೊಡುವಾಗ ಎಷ್ಟು ಮಂದಿ ಪೇರೆಂಟ್ಸ್ ಸಾಲ ಮಾಡಿದ್ರೆ ಮೊಬೈಲ್ ತೆಗೆದುಕೊಳ್ತಾರೆ ಆನ್ಲೈನ್ ಕ್ಲಾಸಿಗೆ ಅಂತ 2 ವರ್ಷದಿಂದ ಅಲ್ವಾ? ಅದನ್ನು ನೀವು ದುರುಪಯೋಗಪಡಿಸಿಕೊಳ್ಳಬಾರದು. ಯಾರಿಗಾದ್ರೂ ವಾಟ್ಸಪ್ ಕಾಲ್ ಮಾಡುವಂಥದ್ದು, ಅಥವಾ ತುಂಬ ಮಕ್ಕಳು ಆನ್ಲೈನ್ ಆರ್ಡರ್ ಮಾಡ್ತಾರೆ. ಫ್ಲಿಪ್ಕಾರ್ಟ್ ಅಲ್ಲಿ ಗೊತ್ತಾ? ಅಮೆಝಾನ್ ಅಲ್ಲಿ ಎಷ್ಟು ಮಂದಿ ಹಣ ಕೊಡ್ತಾರೆ. ಆದ ಕಾರಣ ಹೆಣ್ಮಕ್ಳು ಮುಖ್ಯವಾಗಿ ಯಾವುದೇ ವಿಡಿಯೋ ಕಾಲ್ ಮಾಡಲಿಕ್ಕೆ ಹೋಗ್ಬಾರ್ದು. ಯಾರೇ ಫೋಟೋ ಹೋಗ್ಬಾರ್ದು. ಮತ್ತೆ ನಿಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಕೌಂಟ್ ಅಲ್ಲಿ ಯಾವುದೇ ರೀತಿ ಫೋಟೋ ಇರಬಾರ್ದು. ಯಾವ್ದು ಬೇಕಾದ್ರೆ ಫ್ಲವರ್ ಹಾಕಿ ಬೇರೆ ಏನು ಇಷ್ಟ ಬಂದ ಹಾಕಿದ್ರೆ ನಿಮ್ಮ ಫೋಟೋ ಯಾವ್ದು ಹಾಕ್ಲಿಕ್ಕೆ ಹೋಗ್ಬಾರ್ದು. ಯಾಕೆ ಹಾಕ್ಬಾರ್ದು ಅಂದ್ರೆ ಅದನ್ನ ಎಡಿಟ್ ಮಾಡಿ ಅದನ್ನು ಇದು ಮಾಡ್ತಾರೆ. ಆಯ್ತಾ? ಎಲ್ಲ ಕಡೆ ಕಲಿಸಿಕೊಟ್ಟು ಮತ್ತೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಏನಾಯ್ತಾ? ಇನ್ನು ಎಮೋಷನಲ್ ಅಬ್ಯೂಸ್. ಏನು ಎಮೋಷನಲ್ ಅಬ್ಯೂಸ್? ಮಾನಸಿಕವಾಗಿ ಹಿಂಸೆ ಕೊಡೋದಲ್ವಾ? ನಿಮಗೆ ಮನಸ್ಸಿಗೆ ನೋವು ಮಾತಾಡಿದ್ರೆ ಅದಕ್ಕೆ ನಮ್ಮಲ್ಲಿ ಕೌನ್ಸಿಲಿಂಗ್. ಇನ್ನು ಫಿಸಿಕಲ್ ಆಗಿ ಹೊಡೆಯುವಂಥದ್ದು, ದೈಹಿಕವಾಗಿ ಹಲ್ಲೆ ಮಾಡುವಂಥದ್ದು ಮಕ್ಕಳ ಮೇಲೆ, ಇನ್ನು ಕೆಲವು ಮಿಸ್ಸಿಂಗ್ ಆದ ಮಕ್ಕಳಿದೆ. ನಮ್ಮಲ್ಲಿ ತುಂಬಾ ಮಕ್ಕಳು ಮಿಸ್ಸಿಂಗ್ ಆಗ್ತಾರೆ. ಇನ್ನು ಮಿಸ್ಸಿಂಗ್ ಆಗಿ ಬಂದ ಮಕ್ಕಳು ಇರ್ತಾರೆ. ಇನ್ನು ಕಿಡ್ನಾಪ್ ಆಗ್ತಾರೆ. ಗೊತ್ತಲ್ವಾ? ಸೊ ಅಂತ ಮಕ್ಕಳು. ಸೊ ಯಾವುದೇ ಸಮಸ್ಯೆ ಇನ್ನು ಶಾಲೆ ಹೊಡಿತಾರೆ ಅಂತ ಕಾಲ್ ಮಾಡ್ತಾರಲ್ವಾ? ಕೆಲವು ಶಾಲೆ ಮಾಡ್ತಾರೆ. ಯಾಕೆ ಹೊಡಿತಾರೆ ಅಂತ ನಿಮ್ಗೆ ಗೊತ್ತಿದೆ? ಸೊ ಸುಮ್ಮನೆ ಕಾಲ್ ಮಾಡುವಂತೆ ಇಲ್ಲ. ಆಯ್ತಾ? ಒಳ್ಳೆದಕ್ಕೆ ಹೊಡೆದು ಒಳ್ಳೆದ ಅನ್ಸ್ಕೊಳ್ಳೋದು, ಹಾಗೆಂದಲ್ಲಿ ಸಂಘ ಮಾಡಿದ್ರೆ ಅಥವಾ ಜೋರ್ ಮಾಡಿದ್ರೆ ಇಮಿಡಿಯೇಟ್ ಕಾಲ್ ಮಾಡೋದು, ಟೀಚರ್ ಸಸ್ಪೆಂಡ್ ಮಾಡಿರ್ತದೆ. ನಿಮ್ಮ ಶಾಲೆಯಲ್ಲಿ ಬರುವುದಿಲ್ಲ ಅಂದ್ರೆ ಕೆಲವು ಬಟ್ ಹಾಗೆ ಮಾಡಿ ಹೋಗಬಾರ್ದು. ಸೂಕ್ತ ತನಿಖೆ ಆಗ್ತದೆ. ಬೆಳೆಗಾರಿಕೆಗಳು ಬರ್ತಾರೆ, ನೋಡ್ತಾರೆ ಯಾರು ವಿಷಯ ಏನಿದೆ ಅಂತ. ಸೊ ಇನ್ನು ಸುಮ್ಮನೆ ಕಾಲ್ ಮಾಡ್ತಾರೆ ಕೆಲವರು. ನೀವು ಇಷ್ಟಿದ ಅಂತ ಹೇಳಿ ಕಾಲ್ ಮಾಡ್ತಾರೆ ಹೇಳಿ. ಆಯ್ತಾ? ಇನ್ನು ದನ ಮೆಚ್ಕೊಂಡು ಮಾಡ್ತಾರೆ, ನಾಯಿ ಮೆಚ್ಕೊಂಡು ಮಾಡ್ತಾರೆ, ಕಾಲ್ ಮಾಡ್ತಾರೆ. ಇನ್ನು ಇದು ಮರದ ಕೈಲು ಕಟ್ಟು ಹೆಜ್ಜೆ ಹಾಕಬೇಕು ಅಂತ ಕಾಲ್ ಮಾಡಿ. ಸೊ ಇದೆಲ್ಲ ಕಾಲ್ ಫೇಕ್ ಕಾಲ್. ಸೊ ಇದೆಲ್ಲ ಕಾಲ್ಸ್ ಮಾಡೋದಿಲ್ಲ. ನಿಮಗೆ ತುರ್ತು ರಕ್ಷಣೆ ಮತ್ತು ಪೋಷಣೆ ಆಗದಿದ್ರೆ ಮಾತ್ರ 1098ಕ್ಕೆ ಕಾಲ್ ಮಾಡಬೇಕು. ನೀವು ಮಾಡುವ ಕರೆಗಳು ನೇರವಾಗಿ ಮುಂಬೈ ಅಥವಾ ಬೆಂಗಳೂರು ಕನೆಕ್ಟ್ ಆಗ್ತದೆ. ನೀವು ಯಾವ ಭಾಷೆ ಮಾಡ್ತೀರಿ? ಲೋಕಲಲ್ಲಿ ತುಳು ಮಾತಾಡ್ತಿರಲ್ಲ, ತುಳುವಲ್ಲಿ ಸೇರ್ಬೋದು. ನಿಮ್ಮ ಏನು ವಿಷಯ ಇದೆ ಅದನ್ನು ಒಂದು ಮಾತಾಡ್ಬೋದು. ಅವರು ಇಮಿಡಿಯೇಟ್ಲಿ ನಮ್ಮ ಆಫೀಸ್ ಕನೆಕ್ಟ್ ಮಾಡ್ತಾರೆ. ಆನಂತರ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ. ಬಟ್ ಇಲ್ಲಿ ಏನಂದ್ರೆ ಯಾರು ಕಾಲ್ ಮಾಡ್ತಾರೆ ಅವರ ಹೆಸರನ್ನು ನಾವು ಯಾವತ್ತೂ ಹೇಳೋದಿಲ್ಲ, ತೋರಿಸೋದಿಲ್ಲ. ಯಾರು ಯಾರಿಗೆ ತೋರಿಸೋದಿಲ್ಲ. ತುಂಬಾ ಕಾನ್ಫಿಡೆನ್ಸ್ ಆಗಿ ವರ್ಕ್ ಮಾಡ್ತಾರೆ. ಕ್ಲಿಯರ್ ಆಯ್ತಾ? ಇವಾಗ ಇನ್ನು ನೀವು ಯಾಕೆ ಕಾಲ್ ಮಾಡಬೇಕಂದ್ರೆ ನಿಮ್ಮಲ್ಲಿ ಸ್ಕೂಲ್ ರಿಪೋರ್ಟ್ ಮಕ್ಕಳು ಬರ್ತಾರಲ್ವ, 2 ವರ್ಷದಲ್ಲಿ ಇನ್ನೂ ರಜೆ ಸಾಕಾಗುತ್ತೆ ಮಕ್ಕಳಿಗೆ ಅಲ್ವಾ? ಸೊ ಅಂಥದ್ದಿದ್ರೆ ನೀವು ನಮಗೆ ಕಾಲ್ ಮಾಡಬೇಕು. ನಾವು ಅವರನ್ನು ಶಾಲೆ ಸೇರಿಸುವಂಥ ವ್ಯವಸ್ಥೆ ಮಾಡ್ತೇವೆ. ಓಕೆ, ಅರ್ಥ ಆಯ್ತಾ? ಸೊ ಇನ್ನು ನಿಮಗೆ ಅವ್ರು ಹೇಳ್ತಾನೆ, ಯಾಕಂದರೆ ಶಾರ್ಟಲ್ಲಿ ಮುಗಿಸ್ತಾನೆ. ಅವರು ರಿಸೋರ್ಸ್ ಪರ್ಸನ್ ಮಾತಾಡಲಿಕ್ಕಿದ್ದಾರೆ. ಇನ್ನು ತುಂಬ ವಿಷಯವನ್ನು ನಿಮ್ಮ ಹತ್ರ ಅವರು ಡಿಸ್ಕಸ್ ಮಾಡಲಿಕ್ಕೆ ಇದ್ದಾರೆ. ಸೊ ಎನಿ ಟೈಮ್ ನೀವು ಕಾಲ್ ಮಾಡ್ಬೋದು. 1098ಗೆ ಕೇಸ್ ಇದ್ದಂತ ಕಾಲ್ ಮಾಡೋದಲ್ಲ, ಸುಮ್ಮನೆ ಹೀಗೆ ಕಾಲ್ ಮಾಡ್ಬೋದು. ಫೋನ್ ಟೆಸ್ಟಿಂಗ್ ಮಾಡ್ಬೋದು. ಹಾಗೆಂತ ಊಟ ಆಯಿತು ಅಂತ ಕೇಳಲಿಕ್ಕಿಲ್ಲ. ಆಯಿತಾ? ನಿಮ್ಮ ಕಾಲ್ಸ್ ಎಲ್ಲ ರೆಕಾರ್ಡ್ ಆಗ್ತಾರೆ. ಅದ ಕಾರಣ ಜಾಗ್ರತೆ ಆಗಿರಬೇಕು. ತುರ್ತು ರಕ್ಷಣೆ ಮತ್ತು ಪೋಷಣೆ ಇದ್ದರೆ ಅಗತ್ಯ ಇದ್ದರೆ ಮಾತ್ರ ಕಾಲ್ ಮಾಡಬೇಕು. ಇದೊಂದು ಕೇಂದ್ರ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಒಂದು ಯೋಜನೆ. ಸೊ ಇದಿರುವಂಥದ್ದು 0 ರಿಂದ 18 ವರ್ಷದ ಮಕ್ಕಳಿಗೆ ಮಾತ್ರ, ದೊಡ್ಡವರಿಗೆಲ್ಲ. ಆಯಿತಾ? ಇನ್ನು ಮನೆಯಲ್ಲಿ ಸಮಸ್ಯೆ ಇದ್ದರೆ ಕಾಲ್ ಮಾಡಲಿಕ್ಕಿಲ್ಲ. ಗಂಡ ಹೆಂಡತಿ ಜಗಳ ಇದ್ದರೆ, ಅಥವಾ ಯಾರೋ ಬಂದು ನಿಮ್ಮ ಜಾಗದಲ್ಲಿ ಬೇಲಿ ಹಾಕಿದ್ರು, ಕಸ ಬಿಸಾಕಿದ್ರು, ನಾಯಿ ಬಿಟ್ಟರು, ಕೋಳಿ ಬಿಟ್ಟರು, ಅದಕ್ಕೆಲ್ಲ ಕಾಲ್ ಮಾಡಲಿಕ್ಕೆ ಇಲ್ಲ. ಕ್ಲಿಯರ್ ಆಯಿತಾ? ಮಾಡ್ತೀರಲ್ಲ 1098 ಕಾಲ್? ಓಕೆ. ಇನ್ನು ನಿಮ್ಮ ಸುರಕ್ಷಿತ ಮತ್ತು ಅಸುರಕ್ಷಿತ ಸ್ಪರ್ಧೆ ಬಗ್ಗೆ ಹೇಳಿದಾರಾ ಟೀಚರ್ಸ್? ಸೊ ಮುಂದಿನಗಳು ನಾವು ಅವೇರ್ನೆಸ್ ಕೊಡ್ತಾರೆ, ನಮ್ಮ ಸ್ಟಾಫ್ನವ್ರು ಬರ್ತಾರೆ.
ಸೊ ಅದರ ಬಗ್ಗೆ ನಿಮಗೆ ಅವೇರ್ನೆಸ್ ಕೊಡ್ತಾರೆ, ಸಪ್ರೇಟಾಗಿ ಹುಡುಗರಿಗೆ ಸಪ್ರೇಟಾಗಿ ಹುಡುಗಿಯರಿಗೆ ಸಪ್ರೇಟಾಗಿ ಮಾಹಿತಿಯನ್ನು ಕೊಡ್ತಾರೆ. ಥ್ಯಾಂಕ್ ಯು, ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಕ್ಕೆ ಥ್ಯಾಂಕ್ ಯು ಎಲ್ಲರಿಗೂ. ಈಗ ನಮ್ಮ ಜೊತೆ ಶ್ರೀಮತಿ ಲಲಿತಾ ಶೆಟ್ಟಿ ಅವರು ಮಾತನಾಡಲಿಕ್ಕಿದ್ದಾರೆ. ಅವರು ಜಿಲ್ಲಾ ಸಂಯೋಜಕಿ ಪಡಿ ಸಂಸ್ಥೆ. ಅವರನ್ನು ಮಾತನಾಡಲಿಕ್ಕೋಸ್ಕರ ಪೋಡಿಯಂಗೆ ಆಹ್ವಾನಿಸ್ತಾ ಇದ್ದೇನೆ. ಮಕ್ಕಳ ಹಕ್ಕುಗಳ ಮಾಸೋತ್ಸವ ಈ ಬಗ್ಗೆ ಇಂದು ಶಿಕ್ಷಣ ಸಂಪನ್ಮೂಲ ಮಂಗಳೂರು ಘಟಕದವರು ಕಲಿಕೆಯಲ್ಲಿ ವೈಜ್ಞಾನಿಕ ತಂತ್ರಾಂಶ ಅಂದರೆ ಇದೊಂದು ವಿನೂತನ ಕಾರ್ಯಕ್ರಮವನ್ನು ಇವತ್ತು ಆಯೋಜಿಸಿದ್ದಾರೆ. ಮಕ್ಕಳ ಹಕ್ಕುಗಳ ಮಾಸೋತ್ಸವ ಅಂದರೆ ಮಕ್ಕಳ ಹಕ್ಕುಗಳ ಬಗ್ಗೆ ಗೊತ್ತಿದೆ ಮಕ್ಕಳೇ? ನಿಮಗೆ ಕೇಳಲಿಕ್ಕೆ ಹೋಗುವುದಿಲ್ಲ. ಮುಖ್ಯವಾಗಿ ವಿಶ್ವಸಂಸ್ಥೆಯು ನಮಗೆ ಅನೇಕ ಹಕ್ಕುಗಳಿದೆ. ಅದರಲ್ಲಿ ಮುಖ್ಯವಾಗಿ 4 ಮುಖ್ಯ ಹಕ್ಕುಗಳನ್ನು ನೀಡಿದೆ. ಒಂದನೇದಾಗಿ ಬದುಕು ಹಕ್ಕು, ರಕ್ಷಣೆ ಹಕ್ಕು, ವಿಕಾಸ ಹೊಂದುವ ಹಕ್ಕು ಹಾಗೂ ಭಾಗವಹಿಸುವ ಹಕ್ಕು. ಇದಕ್ಕೆ ಈ ಮಕ್ಕಳ ಈ ಹಕ್ಕುಗಳನ್ನು ಕೊಡ್ತೀವಿ. ಮಕ್ಕಳಿಗೆ ಒಂದು ಸೌಹಾರ್ದಯುತ ಒಂದು ಆನಂದವಾದ ಒಂದು ಜೀವನವನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಭಾರತ 1992ರಲ್ಲಿ ಈ ಒಡಂಬಡಿಕೆಗೆ ಸಹಿ ಹಾಕಿದೆ. ಅಂದರೆ ನಾವು ಇದನ್ನು ಪಾಲಿಸ್ತೇವೆ ಅಂತ ಹೇಳ್ಬಿಟ್ಟು ಅಂದಿನಿಂದ ಇಂದಿನವರೆಗೆ ಕೂಡ ನಾವು ಮಕ್ಕಳ ಹಕ್ಕುಗಳಿಗೆ ಜಾಸ್ತಿ ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದೇವೆ. ಮಕ್ಕಳಿಗೆ ಯಾವುದೇ ತೊಂದರೆ ಆಗಬಾರ್ದು, ಮಗು ಸ್ನೇಹಿ ಆಗಿರಬೇಕು. ನಮ್ಮ ಸಮಾಜ ಆಗ್ಬೋದು, ಸಮುದಾಯ ಆಗ್ಬೋದು, ಜನರಾಗಿರ್ಬೋದು, ಒಂದು ಮನೆ ಆಗಿರ್ಬೋದು ಅಥವಾ ಒಂದು ಇಲಾಖೆಗಳು ಎಲ್ಲವೂ ಮಗು ಸ್ನೇಹಿ ಆಗಿರಬೇಕು ಅಂತ ಹೇಳ್ಬಿಟ್ಟು ಅದರ ಬಗ್ಗೆ ನಾವು ಹೆಚ್ಚಿನ ಒಂದು ಉತ್ತೇಜನ ನೀಡಿ ಪ್ರತಿ ವರ್ಷ ನಾವು ಮಕ್ಕಳ ಹಕ್ಕುಗಳ ಮಾಸೋತ್ಸವ ಅಂದರೆ ನವೆಂಬರ್ 14ರಿಂದ ಡಿಸೆಂಬರ್ 14ರ ತನಕ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಬಂದಿದ್ದೇವೆ. ಈ ವರ್ಷ ಸ್ವಲ್ಪ ಚುನಾವಣಾ ನೀತಿ ಸಂಹಿತೆ ಇದ್ದ ಕಾರಣ ಸ್ವಲ್ಪ ಜನವರಿ ತನಕ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಆವಾಗ ನಮಗೆ ಉಷಾನಾಯಕರವರ ಆಶಯ ಗೀತೆಯಲ್ಲಿ ಒಂದು ಒಳ್ಳೆ ನಮ್ಮ ಏನು ಆಶಯ ಇದೆ ಅಂದರೆ ಮಕ್ಕಳು ಎಲ್ಲ ಒಂದು ಸಮಸ್ಯೆಗಳಿಂದ ಮುಕ್ತಿ ಹೊಂದಿ ಅವರು ಒಂದು ಸಮಾಜಮುಖಿಯಾಗಿ ಬದುಕಬೇಕು ಅಂತ ಹೇಳ್ಬಿಟ್ಟು ತಮ್ಮ ಆಶಯ ಗೀತೆಯನ್ನು ಹೇಳಿದರು. ಅದೇ ನಮ್ಮ ಈ ಮಕ್ಕಳ ಹಕ್ಕುಗಳ ಆಶಯ. ಮಕ್ಕಳು ಅಂದರೆ ಓದುವ ವಯಸ್ಸಲ್ಲಿ ಓದಬೇಕು, ಅವ್ರಿಗೆ ಏನು ಹಕ್ಕುಗಳಿದೆ, ಅವ್ರಿಗೆ ಏನು ರೈಟ್ಸ್ ಇದೆ ಅದನ್ನು ಅವರು ಎಂಜಾಯ್ ಮಾಡಬೇಕು. ಮಕ್ಕಳೊಂದು ಸಂತೋಷವಾದ ಒಂದು ಪರಿಸರದಲ್ಲಿ ಬೆಳೀಬೇಕು. ಯಾಕೆಂದರೆ ಈಗ ನಾವೆಲ್ಲ ಒಂದು ದೃಶ್ಯ ಮಾಧ್ಯಮ ನೋಡಿರ್ಬೋದು ಅಥವಾ ಒಂದು ಪ್ರಿಂಟ್ ಮೀಡಿಯಾದಲ್ಲಿ ಪ್ರತಿದಿನ ಪ್ರತಿನಿತ್ಯ ಪ್ರತಿಯೊಂದು ಕಡೆ ಇವತ್ತೊಂದು ಯಾವುದೋ ಒಂದು ದೇಶದಲ್ಲಿರ್ಬೋದು, ನಾಳೆ ಬೆಳಿಗ್ಗೆ ನಮ್ಮ ಮನೆ ಹತ್ತಿರನೇ ಅಂಥ ಘಟನೆಗಳು ನಡೆಯುವಂಥ ಒಂದು ಸಂದರ್ಭ ಇದೆ ಪ್ರತಿನಿತ್ಯ. ಯಾಕೆಂದರೆ ಮಕ್ಕಳು ಹೇಳೋದಿಲ್ಲ, ಅವರ ಸಮಸ್ಯೆಗಳನ್ನು ಹೇಳಿಕೊಳ್ಳಲಿಕ್ಕೆ ಸೂಕ್ತ ವೇದಿಕೆ ಇಲ್ಲ, ಮತ್ತು ಅವರ ಧ್ವನಿಗೆ ಒಂದು ಪ್ರತಿಧ್ವನಿಯಾಗುವಂಥ ಒಂದು ಇಲ್ಲದ ಕಾರಣ ಜಾಸ್ತಿ ಮಕ್ಕಳ ಮೇಲಿನ ದೌರ್ಜನ್ಯಗಳು ಜಾಸ್ತಿ ಆಗ್ತಾ ಇದೆ. ಇದು ನಿಲ್ಲಬೇಕು. ಸಮಾಜವು ಮಗು ಸ್ನೇಹಿತ ಯೋಚನೆ ಮಾಡಬೇಕನ್ನೋ ಉದ್ದೇಶದಿಂದ ಪಡಿ ಸಂಸ್ಥೆಯು ಶಿಕ್ಷಣ ಸಂಪನ್ಮೂಲ ಕೇಂದ್ರಗಳ ಒಕ್ಕೂಟಗಳ ಮೂಲಕ ಆಯಾ ತಾಲೂಕುಗಳಲ್ಲಿ ತನ್ನ ಘಟಕಗಳಾದ ಶಿಕ್ಷಣ ಸಂಪನ್ಮೂಲ ಕೇಂದ್ರಗಳ ಮೂಲಕ ಮಕ್ಕಳ ಕಾರ್ಯಕ್ರಮಗಳಿಗೆ ಜಾಸ್ತಿ ಒತ್ತು ಕೊಟ್ಟು ಈ ಒಂದು ತಿಂಗಳಲ್ಲಿ ಅಂದರೆ ಈ ಕಾರ್ಯಕ್ರಮ ನವೆಂಬರ್ 10ರಂದು ನಮ್ಮ ಹಂಪನಕಟ್ಟೆಯ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರೊಫೆಸರ್ PS ಎಡಪಡಿತಾಯ ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಉದ್ಘಾಟನೆಗೊಂಡು ಅಂದಿನಿಂದ ಇಂದಿನವರೆಗೆ ನಿರಂತರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಈ ಮಕ್ಕಳ ಹಕ್ಕುಗಳ ಮಾಸೋತ್ಸವ ಕಾರ್ಯಕ್ರಮವನ್ನು ಬಹಳ ಒಂದು ಅರ್ಥಗರ್ಭಿತವಾಗಿ ಮಾಡ್ತಾ ಬಂದಿದೆ. ಕಳೆದ ನಾವೊಂದು 5-6 ಕಾರ್ಯಕ್ರಮಗಳಿಗೆ ನಾವು ಭಾಗವಹಿಸಿದ್ದೆವು. ಜಾಸ್ತಿ ಮಕ್ಕಳು ಸೈಬರ್ ಅಪರಾಧ, ಯಾಕಂದರೆ ಇವಾಗ ಅದೊಂದು ಬಿಸಿಯಾದ ಒಂದು ಸಮಸ್ಯೆ. ಈ ಸೈಬರ್ ಅಪರಾಧಕ್ಕೆ ಮಕ್ಕಳು ಬಲಿಯಾಗಬಾರ್ದು ಅನ್ನೋ ಉದ್ದೇಶದಿಂದ ಅದರ ಬಗ್ಗೆ ನಾವು ಅರಿವು ಕೊಟ್ಟು ಇಂದು ಒಂದು ವಿನೂತನ ಕಾರ್ಯಕ್ರಮ ಅಂದರೆ ಕಲಿಕೆಯಲ್ಲಿ ವಿನೂತನ ಪ್ರಯೋಗವನ್ನು ತಂತ್ರಾಂಶಗಳು ಏನಿದೆ ಅದರ ಬಗ್ಗೆ ನಾವು, ಯಾಕಂದರೆ ನಾವು ಹಕ್ಕುಗಳ ಬಗ್ಗೆ ಮಾತಾಡ್ತೀವಿ, ಅದರ ಜೊತೆಗೆ ನಾವು ಇದೊಂದು ಜವಾಬ್ದಾರಿ. ಮಕ್ಕಳಿಗೆ ಬರೀ ಹಕ್ಕುಗಳು ಮಾತ್ರ ಅಲ್ಲ, ಮಕ್ಕಳಿಗೆ ನಿಮಗೆ ಈ ವಯಸ್ಸಲ್ಲಿ ಏನು ಮಾಡಬೇಕು ಅಂದರೆ ನೀವು ನಿಮ್ಮ ಸಂಪೂರ್ಣ ಒಂದು ನಿಮ್ಮ ಗಮನ ಓದಿನತ್ತ ಹೋಗಬೇಕು. ಬೇರೆ ಯೋಚನೆಗಳನ್ನು ಬಿಟ್ಟಾಕಿ ಮಕ್ಕಳೇ. ಸಮಾಜದಲ್ಲಿ ಏನೇ ಆಗಲಿ, ಮನೆಯಲ್ಲಿ ಏನೇ ಆಗಲಿ, ದೊಡ್ಡವರಿದ್ದಾರೆ ಅವರು ನೋಡ್ಕೊಳ್ತಾರೆ. ಅದರ ಬಗ್ಗೆ ಒಂದು ಕುತೂಹಲ, ಒಂದು ವಿಚಿತ್ರವಾದ ಒಂದು ಕುತೂಹಲ ನಮಗೆ ಬೇಡ. ಆವಾಗದಿಂದ ಹೇಳ್ತಾ ಇದ್ದಾರೆ ನಮ್ಮ ರಿಸರ್ಚ್ ಪರ್ಸನ್ ಅವರೆಲ್ಲ ಹೇಳ್ತಾ ಇದ್ರು ಅನೇಕ ಒಂದು, ಯಾಕಂದರೆ ಈ ಮೊಬೈಲಿಂದ ಅನೇಕ ಮಕ್ಕಳು ಹಾಳಾಗ್ತಾ ಇದ್ದಾರೆ ಅಂತ. ಅದೇ ಮೊಬೈಲಿಂದ ಅನೇಕರು ಹೆಚ್ಚಿನ ವಿಷಯಗಳನ್ನು ಕೂಡ ಕಲಿತಾ ಇದ್ದಾರೆ. ಅದನ್ನು ಒಳ್ಳೆ ರೀತಿಯಲ್ಲಿ ಬಳಸುವುದು ಹೇಗೆ ಅದು ನಮಗೆ ನಾವು ಪ್ರಶ್ನೆ ಮಾಡ್ಕೋಬೇಕು. ನಮ್ಮ ಜವಾಬ್ದಾರಿಗಳ ಬಗ್ಗೆ ಮಾತಾಡುವಾಗ ಈ ವಯಸ್ಸಲ್ಲಿ ನಮಗೆ ಏನು ಜವಾಬ್ದಾರಿ ಇದೆ ಅದರ ಬಗ್ಗೆ ನೀವು
ಜಾಸ್ತಿ ಗಮನ ಕೊಟ್ಟು ನಾವು ಎಲ್ಲೂ ಕೂಡ ನಾವು ವಿಚಲಿತರಾಗದೆ ನಮ್ಮ ಉದ್ದೇಶ, ನಾವೊಂದು ಜೀವನದಲ್ಲಿ ಒಂದು ಗೋಲನ್ನು ಇಟ್ಕೊಂಡಿದ್ದೀವಿ. ಒಂದು ಉದ್ದೇಶ ಈ ವಯಸ್ಸಲ್ಲಿ ಸಾಧಾರಣವಾಗಿ ನೀವು ನಿಮ್ಮ 60% ಗೋಲ್ ಹತ್ರ ನೀವು ರೀಚ್ ಆಗ್ತಾ ಇದ್ದೀರಿ. ನಾನು ಹೀಗೇನೆ ಆಗಬೇಕು, ಈ ಥರ ಕಲಿಬೇಕು, ಇವರ ಒಂದು ರೋಲ್ ಮಾಡೆಲ್ ಇಟ್ಕೊಳ್ತೀರಿ. ನಿಮ್ಮ ಏನು ನಿಮ್ಮ ಉದ್ದೇಶಗಳಿದೆ ಅದು ಈಡೇರಲಿ. ನಿಮ್ಮ ಗಮನ ಎಲ್ಲ ಕಲಿಕೆಯಲ್ಲಿ, ನಿಮ್ಮ ಒಂದು ವಿನೂತನ ಪ್ರಯೋಗಗಳಲ್ಲಿ, ಅಂದರೆ ಕಲಿಕೆಯಲ್ಲಿ ಯಾವ ರೀತಿಯ ಕಲಿಕೆ ಮಾಡಬೇಕು, ಅದಕ್ಕೆ ಪೂರಕ ಅಂಶಗಳು ಯಾರು ಕೊಡ್ತಾರೆ ಅದನ್ನು ನೀವು ಸರ್ಚ್ ಮಾಡಿಕೊಂಡು ನಿಮ್ಮ ಒಂದು ಉದ್ದೇಶಗಳನ್ನು ಈಡೇರಲಿ. ಹಾಗೆ ಈ ನಮ್ಮ ಕಾರ್ಯಕ್ರಮ ಮಕ್ಕಳೇ ಇಲ್ಲಿ ನಿಲ್ಲಬಾರ್ದು. ಇದನ್ನು ನೀವು ಮನೆಯಲ್ಲಿ ಅಥವಾ ಇದನ್ನು ನೀವು 10 ಜನರಿಗೆ, ಇಲ್ಲಿ ಏನು ನಾವು ಶಿಕ್ಷಣ ಸಂಪನ್ಮೂಲದವರು ಭಾಗವಹಿಸಿದ್ದೇವೆ, ಇದನ್ನು ಇನ್ನೂ 10 ಜನರಿಗೆ ಹೇಳುವ ಮೂಲಕ ಇದರ ಒಂದು ಪ್ರತಿಫಲನ ಇದೆಯಲ್ಲ ಅದು ಎಲ್ಲರಿಗೂ ಪಸರಿಸಲಿ. ಮಕ್ಕಳ ಮೇಲಿನ ದೌರ್ಜನ್ಯಗಳು ಕಮ್ಮಿ ಆಗಲಿ. ಎಲ್ಲ ಇಲಾಖೆಗಳು, ಎಲ್ಲ ಸಮುದಾಯ ಕೂಡ ಮಕ್ಕಳ ಬಗ್ಗೆ ಚಿಂತೆ ಮಾಡುವತ್ತ ಮಗು ಸ್ನೇಹಿ ಆಗಲಿ ಅಂತ ಆಶಿಸುತ್ತಾ, ನನಗೆ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ 2 ಅವಕಾಶಗಳನ್ನು ಕೊಟ್ಟ ಈ ಕಾರ್ಯಕ್ರಮ ಆಯೋಜಕರಿಗೆ ಧನ್ಯವಾದವನ್ನು ಅರ್ಪಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಅದೇ ರೀತಿ ಇಂದಿನ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿ ಸರ್ಫರಾಜ್ ಜೆ ಹಸೀಂ ಇವರಿಗೆ ಶ್ರೀ ದುರ್ಗಾ ಪ್ರಸಾದ್ ಅವರು, ಇವರಿಗೆ ಶ್ರೀಯುತ ರೆನ್ನಿ ಡಿಸೋಜಾ ನಿರ್ದೇಶಕರು ಪಡಿ ಸಂಸ್ಥೆ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಧನ್ಯವಾದಗಳು. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿದ್ದಂತಹ ಶ್ರೀ ಮಹೇಶ್ ಎಲ್ ಬೋಂಡಾಲ್, ಗೌರವಾಧ್ಯಕ್ಷರು ಸಾರಸ್ವತ ಎಜುಕೇಷನ್ ಸೊಸೈಟಿ, ಅಂದರೆ ಇಲ್ಲಿನ ಕರೆಸ್ಪಾಂಡೆಂಟ್, ಅವರ ಅನುಪಸ್ಥಿತಿಯಲ್ಲಿ ಶ್ರೀ ಗುರುಮೂರ್ತಿ, ಮುಖ್ಯ ಶಿಕ್ಷಕರು ಆನಂದಾಶ್ರಮ ಅವರಿಗೆ ಸ್ಮರಣಿಕೆಯನ್ನು ನೀಡಲು ಕುಮಾರಿ ನಂದಾ ಪಾಯಸ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅದರಂತೆ ಕೊನೆಯಲ್ಲಿ ಇಂದಿನ ಕಾರ್ಯಕ್ರಮಕ್ಕೆ ನಾವು ಬೆಳಿಗ್ಗೆ ಸೇವಿಸಿದಂತಹ ಫಲಾಹಾರ ಇದನ್ನು ವ್ಯವಸ್ಥೆ ಮಾಡಿಕೊಟ್ಟಂತಹ ಶ್ರೀ ರಾಜಾ ನಾಯಕ್ ಅವರಿಗೆ ನಾವು ಸ್ಮರಣಿಕೆಯನ್ನು ನೀಡಲಿದ್ದೇವೆ. ಅವರ ಅನುಪಸ್ಥಿತಿಯಲ್ಲಿ ಅವರ ಧರ್ಮಪತ್ನಿಯಾಗಿರುವಂತಹ ಉಷಾ ನಾಯಕರವರು ಸ್ಮರಣಿಕೆಯನ್ನು ಸ್ವೀಕರಿಸಲಿದ್ದಾರೆ. ಆ ಸ್ಮರಣಿಕೆಯನ್ನು ಶಿಕ್ಷಣ ಸಂಪನ್ಮೂಲ ಕೇಂದ್ರ ಮಂಗಳೂರು ಇದರ ಅಧ್ಯಕ್ಷೆಯಾಗಿರುವಂತಹ ಆಶಾಲತಾ ಸುವರ್ಣರವರು ಕೊಡಬೇಕಾಗಿತ್ತು. ಸೊ ಎಲ್ಲರಿಗೂ ಧನ್ಯವಾದಗಳು. ಇದೀಗ ನಮ್ಮ ಕಾರ್ಯಕ್ರಮದ ಮುಂದಿನ ಭಾಗ ಕಲಿಕೆಯಲ್ಲಿ ವೈಜ್ಞಾನಿಕ ತಂತ್ರಾಂಶ. ಇದಕ್ಕೆ ಮುಂಚಿತವಾಗಿ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಧನ್ಯವಾದವನ್ನು ಅರ್ಪಿಸಲಿದ್ದಾರೆ ಉಷಾ ನಾಯಕ್. ಮಕ್ಕಳ ಹಕ್ಕುಗಳ ಮಾಸೋತ್ಸವ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲೆ, ಶಿಕ್ಷಣ ಸಂಪನ್ಮೂಲ ಕೇಂದ್ರಗಳ ಒಕ್ಕೂಟ ದಕ್ಷಿಣ ಕನ್ನಡ ಜಿಲ್ಲೆ, ಶಿಕ್ಷಣ ಸಂಪನ್ಮೂಲ ಕೇಂದ್ರ ಮಂಗಳೂರು, PA ಎಜುಕೇಷನ್ ಟ್ರಸ್ಟ್ ರಿಜಿಸ್ಟರ್ ಇದರ ಸಹಯೋಗದಿಂದ ಕಲಿಕೆಯಲ್ಲಿ ವೈಜ್ಞಾನಿಕ ತಂತ್ರಾಂಶ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಇರುವಂತಹ ನಮ್ಮ ಆರೋಗ್ಯ ನಿರೀಕ್ಷಕರಾಗಿರುವ ಸೋಮೇಶ್ವರ ಪುರಸಭೆಯಲ್ಲಿರುವಂತಹ ಲಿಲ್ಲಿ ನಾಯರ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಮಂಗಳೂರು ಶಿಕ್ಷಣ ಸಂಪನ್ಮೂಲ ಕೇಂದ್ರದ ಆಶಾಲತಾ ಸುವರ್ಣ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಪ್ರಸ್ತಾವನೆಯನ್ನು ಮಾಡಿದಂತಹ ಪಡಿ ಸಂಸ್ಥೆಯ ಸಂಯೋಜಕರಾದ ರೆನ್ನಿ ಡಿಸೋಜಾ ಅವರು ಮಕ್ಕಳ ಕಲ್ಯಾಣ ಸಮಿತಿಯ ಅಧ್ಯಕ್ಷರಾಗಿರುವರು. ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಇಲ್ಲಿಗೆ ಆಗಮಿಸಿದ್ದಾರೆ. ಎಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಹಾಗೂ ಇಲ್ಲಿ ಎಲ್ಲ ಬಂದಂತಹ ಶಿಕ್ಷಕ ವೃಂದದವರಿಗೂ ಎಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಬೆಲೂನಿದ್ದಾಗೆ ನೀವು ಬೆಳ್ಳುಳ್ಳಿಗೆ ಗಾಳಿ ಹಾಕಿದ್ರೆ ಏನಾಗ್ತದೆ? ಬೆಲೂನ್ ಏನಾಗ್ತದೆ? ಎಕ್ಸ್ಪಾಂಡ್ ಆಗ್ತದೆ. ಸೊ ನಿಮ್ಮ ಈ ಜಾಗದಲ್ಲಿ ಒಂದು ಬೆಲೂನ್ ಉಂಟಂತ ಎಣಿಸ್ಕೊಳ್ಳಿ. ನೀವು ದೀರ್ಘ ಉಸಿರಾಟ ಮಾಡುವಾಗ ಏನಾಗ್ತದೆ?
ಈ ಬೆಲೂನ್ಗೆ ಏನಾಗ್ತದೆ, ಗಾಳಿ ತುಂಬುತ್ತದೆ ಅಲ್ವಾ? ಹಾಗೇನಾಗ್ತದೆ, ನಮ್ಮ ಈ ಹೊಟ್ಟೆ ಭಾಗ ಸ್ವಲ್ಪ ದೊಡ್ಡದಾಗ್ತದೆ. ಸ್ಲೋ ಆಗಿ ಮಾಡಬೇಕು. ಮತ್ತೇನ್ ಮಾಡಬೇಕು, ಅಲ್ಲಿ ಒಂದು 5 ಸೆಕೆಂಡ್ ಅಥವಾ 6 ಸೆಕೆಂಡ್ ಹಿಡ್ಕೊಳ್ಬೇಕು ಯಾವುದನ್ನು ಉಸಿರನ್ನು. ಮತ್ತೆ ಮೆಲ್ಲ ಬಿಡಬೇಕು. ಬಿಡುವಾಗ ಏನಾಗ್ತದೆ, ಬೆಲೂನಿಂದ ಗಾಳಿ ಹೊರಗೆ ಬರ್ತದಲ್ಲ, ಆಗ ಬೆಲೂನ್ ಏನಾಗ್ತದೆ, ದೊಡ್ಡದಾಗ್ತದೆ, ಚಿಕ್ಕದಾಗ್ತದ? ಚಿಕ್ಕದಾಗ. ಈ ಹೊಟ್ಟೆ ಭಾಗ ಏನಾಗಬೇಕಾಗ ಒಳಗೆ ಹೋಗ್ಬೇಕು. ಇಷ್ಟು ಗೊತ್ತಾಯ್ತಲ್ಲ? ಸೊ ಇಟ್ ಶುಡ್ ಬಿ ಡನ್ ವೆರಿ ವೆರಿ ಸ್ಲೋಲಿ, ಅಂದ್ರೆ ದೀರ್ಘ ಉಸಿರಾಟ. ಓಕೆ, ಸೊ ವೆರಿ ವೆರಿ ಸ್ಲೋ. ನಿಮ್ಮ ಈ ಭುಜ ಭಾಗ ಏನು ಡಿಸ್ಟರ್ಬ್ ಆಗಬಾರ್ದು, ಈ ಹೊಟ್ಟೆ ಭಾಗ ಮಾತ್ರ ಸ್ವಲ್ಪ ಎಕ್ಸ್ಪಾಂಡ್ ಆಗಬೇಕು, ಕಾಂಟ್ರಾಕ್ಟ್ ಆಗಬೇಕು. ಓಕೆ, ಸೊ ಲೈಕ್ ದಿಸ್ ಇಸ್ ದ ಮೂಮೆಂಟ್ಸ್. ಓಕೆ, ಇಷ್ಟು ಗೊತ್ತಾಯ್ತಲ್ಲ? ಈಗ ನೀವು ಕಣ್ಣು ಮುಚ್ಚಿದ್ದನ್ನು ಮಾಡಬೇಕು. ಮಾಡುವಾಗ ನೀವು ಮನಸ್ಸಲ್ಲಿ ಒಂದು ಹೇಳಲಿಕ್ಕೆ, ಏನು ಹೇಳಬೇಕಂತ ಹೇಳಿದರೆ, ನಾನು ಈಗ ನನ್ನ ಮೆದುಳಿಗೆ ರಕ್ತ ಮತ್ತು ಆಮ್ಲಜನಕವನ್ನು ಪೂರೈಸ್ತಾ ಇದ್ದೇನೆ. ಐ ಆಮ್ ಸಪ್ಲೈಯಿಂಗ್ ಬ್ಲಡ್ ಆ್ಯಂಡ್ ಆಕ್ಸಿಜನ್ ಟು ಮೈ ಬ್ರೈನ್ ಟು ಎನರ್ಜೈಸ್ ದ ನ್ಯೂರಾನ್ಸ್. ಏನು ಹೇಳಬೇಕು? ಐ ಆಮ್ ಸಪ್ಲೈಯಿಂಗ್ ಬ್ಲಡ್ ಆ್ಯಂಡ್ ಆಕ್ಸಿಜನ್ ಟು ಮೈ ಬ್ರೈನ್. ಮೈಂಡಿಗೆಲ್ಲ, ಮೈಂಡಿನ ವಿಷಯ ನಾನು ಮತ್ತೆ ಬರ್ತೇನೆ. ಟು ಮೈ ಬ್ರೈನ್. ಯಾಕೆ? ಟು ಎನರ್ಜೈಸ್ ದ ನ್ಯೂರಾನ್ಸ್. ಈ ಬ್ರೈನ್ ಸೆಲ್ಸ್ಗೆ ಹೆಸರು ನಾವು ಇಂಗ್ಲೀಷಲ್ಲಿ ನ್ಯೂರಾನ್ಸ್ ಅಂತ ಹೇಳ್ತೇವೆ. ಏನು ಹೇಳೋದು? ನ್ಯೂರಾನ್ಸ್. ಚಿಕ್ಕ ಚಿಕ್ಕ ವೈರ್, ಕೂದಲಿಗಿಂತಲೂ ತಿರುಗಿ ವೈರ್ಸ್ ಅದು. ಓಕೆ, ಅದಕ್ಕೇನು ಬೇಕು? ಈ ಬ್ಲಡ್ ಮತ್ತು ಆಕ್ಸಿಜನ್ ಬೇಕು. ಅದನ್ನು ನಾವೀಗ ಪೂರೈಸೋದು. ಇದು ಎಷ್ಟು ಮಿನಿಟ್ ಮಾಡಬೇಕು? 1 ಮಿನಿಟ್. ಓಕೆ, ಕ್ಲೋಸ್ ಯುವರ್ ಐಸ್. ಟೇಕ್ ಎ ಡೀಪ್ ಬ್ರೀತ್. ನಾಳೆಗೆ ಕಣ್ಣು ಮುಚ್ಚಿರಬೇಕು, ಕೈಗಳು ಮಟ್ಟ ಮುದ್ರದಲ್ಲಿರಬೇಕು. ಆರಾಮದಲ್ಲಿ ಕೂತ್ಕೊಳ್ಳಿ. ಬಾಡಿಯೆಲ್ಲ ಲೂಸ್ ಆಗಿರಲಿ. ಬಾಡಿಯೆಲ್ಲ ಲೂಸ್ ಆಗಿ ಆರಾಮದಲ್ಲಿ ಕೂತ್ಕೊಳ್ಳಿ. ಡೀಪ್ ಬ್ರೀತ್. ಪ್ರತಿ ಸಲ ಉಸಿರಾಟ ಮಾಡುವಾಗ ಹೇಳಬೇಕು, ಕನ್ನಡದಲ್ಲಿ ಅಥವಾ ಇಂಗ್ಲೀಷಲ್ಲಿ. ನಾನು ಪೂರೈಸ್ತಾ ಇದ್ದೇನೆ. ಐ ಆಮ್ ಸಪ್ಲೈಯಿಂಗ್ ಬ್ಲಡ್ ಆ್ಯಂಡ್ ಎಕ್ಸೇಲ್, ಅಂದರೆ ಗಾಳಿ ಹೊರಗೆ ಹಾಕುವಾಗ ಲೂಸ್ ಆಗಿ ಕಂಫರ್ಟೇಬಲ್ ಆಗಿ. ಓಕೆ, ಇದು ನೀವು 1 ನಿಮಿಷ ಮಾಡಬೇಕು. ಈಗ ಮೆಲ್ಲ ಕಣ್ಣು ತೆರೆಯಿರಿ. ಓಕೆ, ನೀವು ಮನೇಲಿ ಈಗ ಟೈಮ್ ಕಡಿಮೆ ಇರುವ ಕಾರಣ ನಾನು ಸ್ವಲ್ಪ ಕಟ್ ಶಾರ್ಟ್ ಮಾಡ್ತೇನೆ ಕೆಲವು ವಿಷಯವನ್ನು. ಸೊ ನೀವು 1 ಮಿನಿಟ್ ಮಾಡಬೇಕು. ಈಗ ಸಾಕು, ನಿಮಗೆ ಜಸ್ಟ್ ಕಲೀಲಿಕ್ಕೆ ಅಲ್ಲ, ಯು ಆರ್ ಜಸ್ಟ್ ಲರ್ನಿಂಗ್ ನಾವು. ಓಕೆ, ಇದಾದ ನಂತರ ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳಿದರೆ, ನಮ್ಮ ಬ್ರೈನಲ್ಲಿ ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್, ಎಡಭಾಗ ಮತ್ತು ಬಲಭಾಗ ಅಂತ ಇದೆ. ಓಕೆ, 2 ಸೈಡನ್ನು ನಾವು ಒಂದು ಏನು ಎನರ್ಜೈಸ್ ಮಾಡಬೇಕು. ಅದು ಹೇಗೆ ಮಾಡೋದು ಅಂತ ಹೇಳಿದರೆ, ನೀವು ಫಸ್ಟಿಗೆ ನಿಮ್ಮ ಕಿವಿಯ ಈ ಭಾಗದಲ್ಲಿ ಸ್ವಲ್ಪ ಪ್ರೆಸ್ ಮಾಡಬೇಕು. ಹೀಗೆ ಗಟ್ಟಿ, ಒಂದು ಸೈಡ್ 2 ಸೈಡ್ ಒಟ್ಟಿಗಲ್ಲ, ಒಂದು ಸೈಡಲ್ಲಿ ಬಲ ಸ್ವಲ್ಪ ಹೊತ್ತು ಪ್ರೆಸ್ ಮಾಡಿ ಗಟ್ಟಿ. ಓಕೆ, ಮತ್ತೆ ಅದನ್ನು ಬಿಟ್ಟು ಇದನ್ನು ಪ್ರೆಸ್ ಮಾಡಿ ಹೀಗೆ ಎಡ ಕಿವಿ. ಪುನಃ ಅಗೇನ್ ಲೈಕ್ ದಿಸ್. 2 ಒಟ್ಟಿಗಲ್ಲ, ಇದು ಒಮ್ಮೆ ಒಮ್ಮೆ. ಇದು ನಮ್ಮ ಬ್ರೈನ್ ಅನ್ನು ಎನರ್ಜೈಸ್ ಮಾಡಲಿಕ್ಕೆ. ಸೊ ಫಸ್ಟ್ ಒನ್ ಬ್ರೀದಿಂಗ್ ಎಕ್ಸರ್ಸೈಸ್. ಸೆಕೆಂಡ್ ಒನ್ ಇದು. ಇನ್ನೊಂದು, ನಿಮ್ಮ ಈ ಬೆರಳು ಉಂಟಲ್ಲ, ಇಲ್ಲಿಗೆ ಮತ್ತೆ ಈ ಬೆರಳಿಗೆ, ಈ ಬೆರಳಿಂದ ಪ್ರೆಸ್ ಮಾಡಿ. ಪುನಃ ಕಂಟಿನ್ಯೂ ಮಾಡ್ತಾ ಇದೆ. ಒಂದು 5-6 ಸಲ ಮಾಡಿ ಸಾಕು. ಗಟ್ಟಿ ಮಾಡಬೇಕು, ಸ್ವಲ್ಪ ಕಾಲು ಮೆಲ್ಲಲ್ಲ, ಸ್ವಲ್ಪ ನೋವಾಗಬೇಕು. ಓಕೆ, ಇಷ್ಟ ಆಯ್ತಲ್ಲ? ಈಗ 3 ವಿಷಯ ಹೇಳಿದೆ ನಾನು, ಸರಿಯಾ? ಇದು ಯಾವಾಗ ಮಾಡಬೇಕು? ನೀವು ಓದುವ ಮೊದಲು ಮಾಡಬೇಕಾದ ಈ ಕೆಲಸ. ಗೊತ್ತಾಯ್ತಲ್ಲ? ನೋಡಿ, ಲೆಫ್ಟ್ ಬ್ರೈನ್ ಮತ್ತೆ ರೈಟ್ ಬ್ರೈನ್ ಅನ್ನು ಎನರ್ಜೈಸ್ ಮಾಡೋದು ಹೀಗೆ. ಓಕೆ, ಇಷ್ಟೆಲ್ಲ ಪ್ರಶ್ನೆಗಳನ್ನು ನಾನು ನಿಮಗೆ ಕೇಳಿದ್ದೇನೆ. ಎಷ್ಟು ಜನರಿಗೆ ಎಕ್ಸಾಮ್ ಇದು ಭಯ ಇದೆ? ಹೌ ಮೆನಿ ಆಫ್ ಯು ಹ್ಯಾವ್ ಫಿಯರ್ ಆಫ್ ಎಕ್ಸಾಮ್ಸ್? ಯಾರಿಗೆ ಎಕ್ಸಾಮ್ ಇದು ಭಯ ಇಲ್ವಾ? ಓಕೆ, ಇದ್ದ ವಿಷಯ ಹೇಳ್ಬೇಕು. ದೆನ್ ಓನ್ಲಿ ನಿಮ್ಮ ಸಮಸ್ಯೆ ಏನಂತ ನಮಗೆ ಗೊತ್ತಾಗಬೇಕು. ದೆನ್ ವಿ ಕ್ಯಾನ್ ಫೈಂಡ್ ದ ಸೊಲ್ಯೂಷನ್ ಫಾರ್ ಇಟ್. ಯಾರು 100% ಎಫಿಷಿಯಂಟ್ ಅಲ್ಲ. ಓಕೆ.